ಆಗ್ರದ ಉತ್ತರ ಪ್ರದೇಶದ ಆಗ್ರದಲ್ಲಿ ಅವರು ಜನಿಸಿದರು. ಆನಂತರ ಪಂಜಾಬಿ ಮತ್ತು ಹಿಂದಿ ಫಿಲ್ಮ್ಗಳಲ್ಲಿ ಅವರು ನಟಿಸಿದ್ದಾರೆ. ಕೆಲವು ಸಿನಿಮಾಗಳು ವಾರಿಸ್, ಇನ್ಸಾಫ್ ಕಾ ತಾರಾಜು, ಬರ್ಸಾತ್, ನಿಕಾ, ಆಪ್ ತೋ ಐಸಾ ನಾ ಥೇ, ಜಖ್ಮಿ ಔರತ್, ಜೀವನ್ ಧಾರ, ಆಜ್ ಕಿ ಆವಾಜ್, ಗುಪ್ತ್, ಶಿಕಾರ್, ಗಾಯಲ್, ಹೀಗೆ ತುಂಬ ಒಂದು ಉದ್ದದ ಲಿಸ್ಟ್ ಇದೆ. ಇಂಥ ರಾಜ್ ಬಬ್ಬರ್ ಅವರು ಹಲವಾರು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಕೂಡ ಅವರು ಗಳಿಸಿದ್ದಾರೆ. ಸಪೋರ್ಟಿಂಗ್ ಆಕ್ಟರ್ ಆಗಿ ಅಗರ್ ತುಮ್ ನಾವು, ಅದೇ ರೀತಿ 1985 ಅಲ್ಲಿ ಬೆಸ್ಟ್ ಆಕ್ಟರ್ ಆಜ್ ಕಿ ಆವಾಜ್, ಅದೇ ರೀತಿ 1994 ಅಲ್ಲಿ ಬೆಸ್ಟ್ ವಿಲನ್ ದಲಾಲ್. ಹೀರೋ ಆಗಿ ಅವರು ಹಿಂದಿ ಚಿತ್ರರಂಗದಲ್ಲಿ ಎಲ್ಲರನ್ನು ಅವರು ರಂಜಿಸಿದ್ದಾರೆ. ತಮ್ಮ ನಟನ ಕೌಶಲ್ಯದಿಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಇಂಥ ರಾಜ್ ಬಬ್ಬರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ 2 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಅವರು ಇದ್ದಾರೆ. ಅದೇ ರೀತಿ ಉತ್ತರ ಪ್ರದೇಶದ ಹೃದಯ ಸ್ಪರ್ಶಿಯಾಗಿ ಮಾಡಿ ಎಲ್ಲರ ಮನವನ್ನು ಅವರು ಗೆದ್ದಿದ್ದಾರೆ. ಅಂತ ರಾಜ್ ಬಬ್ಬರ್ ಅವರು ಇವತ್ತು ಇಲ್ಲಿ ನಮ್ಮ ಮುಂದೆ ಇದ್ದಾರೆ. ನಿಮ್ಮ ಎಲ್ಲರ ಪರವಾಗಿ ನಾನು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೈ ಚಪ್ಪಾಳೆ ಕೊಟ್ಟು ಅವರನ್ನು ವೇದಿಕೆ ಮೇಲೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ TH ಮೇಯದಿವರು ಪುಷ್ಪಗುಚ್ಛವನ್ನು ಕೊಟ್ಟು ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಕಿನ್ನಿಗೋಳಿ ಗ್ರಾಮ ಪಂಚಾಯತ್ನ ಹಿರಿಯ ಸದಸ್ಯರು ಸನ್ಮಾನ್ಯ ಶ್ರೀ TH ಮೇಯದಿ. ಅದೇ ರೀತಿ ನಮ್ಮ ಮೂಲ್ಕಿ ಬ್ಲಾಕಿನ, ಅದೇ ರೀತಿ ಮೂಡಬಿದ್ರೆ ಬ್ಲಾಕಿನ ಅಧ್ಯಕ್ಷರಾದ ಶ್ರೀ ವಲೇರಿಯನ್ ಡಿಸೋಜರ್ ಅವರು ನಮ್ಮೊಂದಿಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ರವಿ ಪೂಜಾರಿ ಸೂರ್ಯಜೇವರು ಪುಷ್ಪಗುಚ್ಛವನ್ನು ಕೊಟ್ಟು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶ್ರೀಮತಿ ಶಾಲೆಟ್ ಪಿಂಟರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸಿದ್ದೇನೆ. ಶ್ರೀಮತಿ ಸುಜಾತಾ ಪೂಜಾರಿ ಕಿನ್ನಿಗೋಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ, ಇವರಿಗೆ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅವರು ಶಾಲು ಹೊದಿಸಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ವರ್ಗದ ಇತರ ವರ್ಗಗಳ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುಭಾಷ್ ಕಾಪಿಕಾಡು, ನಮ್ಮ ಕಿನ್ನಿಗೋಳಿ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಶ್ರೀಮತಿ ಫಿಲೋಮಿನಾ ಸಿಕ್ಕೂರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. हमारे जिला के अध्यक्ष आदरणीय भाई हरीश कुमार जी, हमारे साथ में आए महाराष्ट्र से हमारे भाई संतोष जी, भाई सदानंद जी, भाई प्रेमचंद जी, मंच पर बैठे हुए हमारे सभी सम्मानित वरिष्ठ नेतागण, महिला कांग्रेस के, यूथ कांग्रेस के, माइनॉरिटी सेल की, सेवा दल के सभी साथियों को नमस्कार करते हुए, उनसे आदेश लेते हुए यल्लगरु नमस्कार। दोस्तों, मैं जानबूझ के मैंने कोशिश की है कि जो यहाँ की रवायत है, जिसके लिए कर्नाटक जाना जाता है, जय कर्नाटक माटी, अभी गा रहे थे आप, मेरा ख्याल, मैं इस प्रदेश को सैल्यूट करता हूं, प्रणाम करता हूं कि जहां पर पेड़ पौधे, पशु पक्षी, जाति जनजाति, हिंदू मुस्लिम सिख ईसाई इस पवित्र धरती पर पलने के लिए, पलते हुए आगे बढ़े, उसकी इस प्रदेश के गीत में कामना की गई है। और मैं उम्मीद करता हूं कि हर प्रदेश के अंदर इस देश को तरक्की ले जाने के लिए, ऊंचाइयों की तरफ ले जाने के लिए प्रदेश को अपना गौरव होना चाहिए, और इस प्रदेश के लोगों ने उस गौरव को संभाल के रखा हुआ है। और शायद यही वजह है कि आज भाई सिद्धिरमैया, जो यहाँ के मुख्यमंत्री भी रहे हैं और हैं, और एक यहाँ के ऐसे नेता है जो शायद लोगों के दिलों में और ख़ासकर गरीबों के दिलों में जगह रखते हैं।
ये चुनाव आज इसलिए नहीं है कि हरीश कुमार जी की पार्टी या राज बब्बर की पार्टी या सिद्धि रमैया साहब की पार्टी या कांग्रेस पार्टी यहां पर अगर चुनाव जीत जाती है, मैं इसलिए इसको देख रहा हूं कि हमारा हीरो अभी तक नहीं आया है, और मैं हीरो के नाम इसलिए नहीं लेना चाह रहा था कि मैं वो आ जाएगा तब लूंगा, लेकिन उसका नाम बहुत मजेदार है, अभय। जिसका नाम हो अभय और जिसको कहा जाए चंद्र, तो अभय चंद्र और साथ में है जैन, तो इसके माने ये हो गया कि कहीं ना कहीं आप लोगों के दिलों में ये तो विश्वास बना के रखा है कि उसको कोई भेद नहीं सकता, वो अभय है। साथियों, मैं जानबूझ के इस लफ्ज को इसलिए इस्तेमाल कर रहा हूं, शिकवे शिकायत बहुत हो सकती हैं। यह भी हो सकता है कि शायद कभी लगता हो कि आखिर कौन कहां पर है और किस लिए है, अगर यहां पर यह रहेगा तो मेरा हक का क्या होगा, क्योंकि मैं मेरे हक की बात करता हूं, और जब मैं मेरे अधिकार मेरे हक की बात करता हूं तो मुझे लगता है कि सामने वाला जो मेरे हक के ऊपर कहीं ना कहीं मेरा हक मारने की कोशिश कर गया या है, लेकिन हम मन महसूस के रह जाते हैं। और मैं शायद कुछ भी ना करूं, लेकिन मेरे साथी सहयोगी इस बात को मानते हैं कि मेरा और हमारा कुछ नहीं हुआ। मैं सिर्फ एक बात कहूंगा, अभी जय हो कर्नाटक माटी की कही है, ये चुनाव किसी पार्टी का नहीं है, ये चुनाव अभय चंद्र जैन का नहीं है, ये चुनाव सिद्धि रमैया का नहीं है, ये चुनाव कांग्रेस पार्टी के उन उसूलों का है, उन विचारों का है जिससे शायद हम सब हमदर्द बंधे हुए हैं, हम सब कार्यकर्ता बंधे हुए हैं। ये चुनाव इसलिए नहीं है कि कौन जीत के जाएगा। अगर सच पूछे मुझसे तो मैंने कल भी इस बात को कहा है और इसमें कोई अतिशयोक्ति नहीं होनी चाहिए। बीजेपी इस चुनाव को आज की तारीख में नेता के तौर पर हार मान रही है, क्योंकि उनके पास में यहां कर्नाटक में कोई भी नेता नहीं है, और यही वजह है कि आज की तारीख में यह चुनाव सिद्धि रमैया वर्सेस नरेंद्र मोदी हो गया है। यहां किसी नेता में यह क्षमता नहीं है कि सीधा मुकाबला करे, और जब नरेंद्र मोदी का नाम आता है मुकाबले में कि वर्सेस या सिद्धि रमैया या कांग्रेस बनाम नरेंद्र मोदी, तो मैं आप सबसे एक बात पूछना चाहूंगा, ईमानदारी से बताना। यहां दुकान पे खड़े हुए भाई से भी पूछूंगा, मैं वहां पर खड़े हुए भाई से भी पूछूंगा, इस दुकान पर काम करने वाले से भी पूछूंगा और मालिक से भी पूछूंगा, मुझे इन 4 सालों में जो भी नरेंद्र मोदी ने वादे किए थे प्रधानमंत्री बनने से पहले, उनमें से एक वादा बता दो पूरा किया है, मैं मंच से नीचे उतर जाऊंगा और मैं कभी आपसे नहीं कहूंगा कि कांग्रेस को वोट दीजिए। एक वादा। नौजवान, मैं बाहर से आया हूं, मैं आपका कुछ नहीं बिगाड़ पाऊंगा। अगर आप कह देंगे कि ये किया है तो मैं चुपचाप चला जाऊंगा, मैं आपसे कोई जोर आजमाई भी नहीं कर सकता हूं, लेकिन ईमानदारी से अपने दिल पर हाथ रखकर कहना, नौजवानों को 2 करोड़ हर साल नौकरी देने का वादा किया था, क्या वो वादा पूरा किया? आज पूरे प्रदेश के अंदर, क्या पूरे देश के अंदर हर नागरिक को यह वादा किया था कि 15 लाख रुपया देगा, हर नागरिक को 15 लाख रुपया मिलेगा। चलो हो सकता है कर्नाटक में 15 ना मिला हो, 5 या 10 तो मिल ही गया होगा। कोई ऐसे लोग हैं जिनको 5 या 10 मिला हो? कोई नहीं है। 1 लाख रुपया तो मिला ही होगा ना, है?
15 रुपया नहीं मिला। तो आप लोगों के अंदर पढ़ाई लिखाई ईमानदारी नजर आती है मुझे। मैं महिलाओं को देख रहा हूं, सबसे ज्यादा जवाब तो है तेजी से महिलाओं ने दिया, बाद में भाइयों ने दिया है। यहाँ पे नौजवान अगर अपने अंदर पढ़ाई लिखाई, अपने कलम और अपनी माँ बाप ने जो आपको मेहनत करके पढ़ाया लिखाया है, और इंदिरा गांधी ने जो आज गरीब से गरीब को ये अधिकार दिया है कि वो बैंक में जाके खाता खोल सकता है, अकाउंट खोल सकता है, तो कोई बीजेपी वाला जब आपसे वोट मांगने आए तो अपनी पासपोर्ट निकाल के उसको दिखा देने का, भैया 15 लाख इसमें भर, और फिर उसके बाद वोट मांगने का अधिकार है तुम्हें। जब तक झूठे को उसका आईना नहीं दिखाओगे, वो आपको बातों में उलझाता रहेगा। और झूठे को आईना दिखाना जरूरी है, क्योंकि नहीं तो वो झूठ बोलता रहेगा, और झूठ बोल बोल के इस देश की नस्लों को खराब करने का काम करेगा, इस देश की जवानी को खराब करने का काम करेगा, इस देश के आने वाले कल को खराब करेगा। उसने कहा था महंगाई खत्म हो जाएगी, महंगाई खत्म हुई? भाई अब चुनाव है, हो सकता है यहां डीजल पेट्रोल कम हो गया हो, नहीं हुआ, तो कम से कम इतना शुक्रिया तो अदा करना, खासकर फिशरमैन कम्युनिटी अगर यहाँ के आसपास हो, कि 22 प्रदेशों में बीजेपी की सरकार है। किसी एक प्रदेश के अंदर किसी कामगार को, किसी मजदूर को, किसी धंधा करने वाले ट्रांसपोर्टर को क्या कोई डीजल की सब्सिडी दी? अगर दी किसी ने तो सिद्धिरमैया ने यहां फिशरमैन्स को दी। मैं आपको बता रहा हूं कि नरेंद्र मोदी कहां कहां हार रहा है, उनके पास में कोई, लेकिन जो सिद्धिरमैया साहब ने जो वादे किए, कांग्रेस ने जो वादे किए, मैं यहां आके आपको सोच रहे होंगे उत्तर प्रदेश से आके आपसे क्या कह रहा हूं कि वोट दीजिए। वोट तो आपने देना है, लेकिन मैं अपने स्वार्थ के लिए आपके पास में आया हूं, अपने मतलब से आया हूं। मैं उत्तर प्रदेश से आया हूं और इस उम्मीद से आया हूं कि मुझे मालूम है कि यहां की जनता, यहां के लोग आने वाले कल में जरूर ऐसा फैसला करेंगे कि जिससे हमारा भी हौसला बढ़ेगा। दोस्तों, 22 प्रदेशों में बीजेपी की सरकार है, केंद्र में बीजेपी की सरकार है। क्या कोई ऐसी योजना है जिसमें बच्चों को पौष्टिक आहार मिल सके? यहां आपके बच्चों को कांग्रेस सरकार ने यहां इस प्रदेश के अंदर क्षीर भाग्य जैसी योजना दी है, जो बच्चों को दूध देती है, पौष्टिक आहार देती है। यह प्रदेश है जहां पर अन्य भाग्य जैसी आपको योजनाएं मिली हुई हैं। यह प्रदेश है जहां पर बच्चियों को, लड़कियों को प्राइमरी से लेके हायर एजुकेशन तक उनको जो है फ्री एजुकेशन मिलती है, शिक्षा मिलती है। और तो और नौजवानों को अगर आगे पढ़ने के लिए विदेशों में जाना है तो बिना इंटरेस्ट के पैसा मिलता है, लोन मिलता है। ये कोई मामूली नहीं है जो 22.5 लाख किसानों को जहां पर लाभ हो उसका फायदा हो। ये कोई मामूली योजनाएं नहीं है। ये सरकार जो है सिर्फ बेंगलोर में सरकार चलाने के लिए नहीं है, बल्कि ये सरकार कांग्रेस की नीतियों को, गांधी की नीतियों को इस सरकार के अंदर बाकायदा जमीन तक पहुंचाने का काम किया गया है। इसलिए इसके लिए मैं आपके बीच में आया। कर्नाटक के लोगों, आज आपका चुनाव सिर्फ कर्नाटक तक सीमित नहीं रह गया है, ये भारत देश तक सीमित नहीं रह गया। दुनिया इस चुनाव को देख रही है। वो ये नहीं देख रही है कि कौन ठाकुर है, कौन ब्राह्मण है, वो ये नहीं देख रही कि कौन दलित है, वो ये नहीं देख रही है कि कौन अगड़ा है, कौन पिछड़ा है, कौन ईसाई है, कौन मुसलमान है। वो ये देख रही है कि कर्नाटक के लोग फैसला क्या सुनाते हैं, और ये फैसला देश के हित में होगा या फैसला तेरे या मेरे हित में होगा। इस चुनाव को किसी व्यक्ति का चुनाव मरना समझ के, किसी हिंदू या किसी मुसलमान या किसी ईसाई या किसी जैन का चुनाव न समझ के, इस चुनाव को देश का चुनाव समझ के अगर आप लड़ गए तो हमारे सीने चौड़े हो जाएंगे और हम भी कहेंगे उत्तर प्रदेश में जाके। उत्तर प्रदेश से एक आता है यहां पर हमारा मुख्यमंत्री
संतोष जी पहनता तो ये भगवा है और भगवे का बहुत सम्मान करता हूं मैं, लेकिन ये भगवा पहनने के अंदर शरीर कौन सा है और मन कौन सा है और मस्तिष्क कौन सा है, इसके बारे में मैं नहीं कहना चाहूंगा। ये मेरे वहां की जनता जानती है। यहां पर जब ठोक बजाकर 4 दिन 5 दिन पहले जब मैंने कहा कि 100 से ज्यादा लोग उत्तर प्रदेश में तूफान में मर गए हैं और वहां का मुख्यमंत्री यहां पर घुमक्का कर रहा है, सिद्धिरमैया ने जब ये कहा तो रात को ही भाग के उत्तर प्रदेश गया। मेरे पास में तो प्राइवेट जहाज था नहीं, मुझे लगा निकल गया, तो मैंने कहा कोई नहीं, सुबह जाऊंगा और शाम को देखता हूं क्या करके गया है। मैं भी पहुंच गया आगरा और मुख्यमंत्री के जाने के बाद में मैं आपको एक बता दूं, वहां पर 5200 रुपए का चेक दिया गया है जो पीड़ित लोग हैं, 5200 रुपीज। और ये चेक जिस दिन तूफान आया सबसे पहले एसडीएम ने जाके उसको बेचारे गरीब को दिया, जिसका मकान टूटा या जिसका कोई मर गया या घायल हो गया। फिर जब वो चला गया, एसडीएम चले गए, एसडीएम ने जाने के बाद वो चेक वापस ले लिया, क्योंकि न्यूज आ गई कि अगले दिन जो है डिप्टी चीफ मिनिस्टर आ रहे हैं। देखा, मैंने कहा था ना ये अभय मानेगा नहीं। बोलो अभय चंद्र जैन के। मुझे मालूम था कि अभय आएगा और मुझे मालूम था कि आने वाले चुनाव में भी अभय आएगा। तो दोस्तों, जो देखा कि 5200 रुपए का चेक वापस ले लिया, किस लिए कि शाम तक न्यूज आ गई कि डिप्टी चीफ मिनिस्टर कल आने वाले हैं। डिप्टी चीफ मिनिस्टर दिनेश शर्मा जी आए, उनके आने के बाद में वही चेक फिर 5200 रुपए का दे दिया गया। जैसे ही पता लगा कि अगले दिन उप मुख्यमंत्री जी का जो है प्रोग्राम लग गया है, तो वो 5200 रुपए का चेक फिर वापस ले लिया गया और फिर मुख्यमंत्री के आने के बाद में फिर उनको दिया गया। यानी एक चेक 3 बार दिया गया। और यह है उत्तर प्रदेश का मुख्यमंत्री, यहां पर कानून व्यवस्था और यहां पर सही सरकार की बात करने के लिए आया है। मैं पूछना चाहता हूं दोस्तों, उनका थोड़ा सा शिजरा बता दूं, उनकी जन्म कुंडली बता दूं। वो गोरखपुर से हैं और गोरखनाथ जी का बहुत मान्यता वाला टेंपल है, उस मठ के वो पुजारी हैं। और उस मठ के अंदर की 4 दीवारी के अंदर मेडिकल कॉलेज है, जो उनके पुरखों ने बनवाए। मेडिकल कॉलेज, हॉस्पिटल, डिग्री कॉलेज, वहां पर और भी बहुत सी सुविधाएं हैं, सर्वेंट क्वार्टर, स्टाफ क्वार्टर, यानी। और वहां पर एक स्कूल के अंदर जो है पोलिंग बूथ भी है। अभी चुनाव हुआ, अभी गोरखपुर में लोकसभा का चुनाव हुआ, 3 गुने वोटों से अपने ही मठ के बूथ में ये मुख्यमंत्री महोदय योगीनाथ जी हारे हैं वहां पर। और वो शख्स आपसे कहने के लिए आया है सही सरकार की बात। वो शख्स आपके बीच में आया है जो लोगों को सिखाने के लिए आया कि स्वच्छता की राजनीति क्या होती है। एक तरफ तो कहा अभय चंद्र जी को अभय देने के लिए भारत देश से, यूपी उत्तर भारत से नामचीन कलाकार, खासदार, हमारे कांग्रेस के राष्ट्रीय नेते राज बब्बर जी, अंचेने नम विजय उम्मीदवार अभय चंद्र जैन, जिला अध्यक्षर अंचने ಸೇರಿದಿನ ಮಾತಾ ಕಾಂಗ್ರೆಸ್ ಪರಿವಾರ ಪುದರ್ಬರ್ನಗೊಂಡ ಮಸ್ತ್ ಪಡ್ತಾಪಡು ಬಂಧುಲೆ ಇತ್ತೆವತ್ತು ನಮ್ಮ ಸೇರಿದಿಂದ ಅದಕ್ಕೆ ಎಲ್ಲಂಜಿ ಬರ್ಪಿನ 12 ತಾರೀಕಿಗೆ ನಮ್ಮ ಭವಿಷ್ಯ ಬಂಧುಲೆ ಅಭಯ ಚಂದ್ರರ ಕರೆನ 4 ವರ್ಷಡು ಏತ್ತು ಬೋಡಾದ ಕೆಲಸ ಮಲ್ದೇರು ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಬಡವರಿಗೆ ಮಾತಾ ಜಾತಿ ಧರ್ಮ ಮಾತಾ ಬಾಂಧವ್ಯಗಳ ಮಾತಾ ಸಮಾಜಗಳ ಒವ್ವೊ ಬೋಡಾಪಿನ ಸವಲತ್ತು ಬೋಡ ಮಾತಾ ಕೊಡ್ತೇವೆ
ಅಭಯ ಚಂದ್ರರೇ ಪ್ರತಿ ಒಂದು ಕೆಲಸ ಹೋಗಲ ಪೌಲ ಅಡ್ಚಣದ ಅಂತೆ ಪ್ರತಿ ಒನಲ್ಲ ಕೆಲಸ ಮಲ್ದೇರು ಸಿದ್ದರಾಮಯ್ಯನ ಯೋಜನೆ ಅವು ಅನ್ನಭಾಗ್ಯಾಡು ಸ್ಥಿರಭಾಗ್ಯಾಡು ಶೂಭಾಗ್ಯಾಡು ಶಾದಿ ಭಾಗ್ಯಾಡು ಮಾತ್ರ ಭಾಗ್ಯಾಡು ವಿದ್ಯಾಸಿರಿಯಾಡು ಜನಕ್ಲೆ ಕೊರಪಿನ ಹಕ್ಕು ಪತ್ರಾಡು ಐಕ್ ಒಯ್ಕಿಲ್ಲ ಈ ಕ್ಷೇತ್ರ ಕಮ್ಮಿ ಮಲ್ದಿಜಿ ಬಂದುಲೆ ನಿಕಳ ಈತೇಗೇನು ಕಾಂಗ್ರೆಸ್ ಮಲ್ದಿನ ಕೆಲಸ ಸಿದ್ದರಾಮಯ್ಯ ಮಲ್ದಿನ ಸಾಧನೆ ಅಭಯರ್ ಮಲ್ದಿನ ಕೆಲಸ ಐಕೆ ಬಡೋದು ಬಂದುಲ ನಿಕಳ ಖಾಲಿ ನಿಗಲ ಒಂಜಿ ಓಟಿಗೇನು ನಿಗಲ ಇಲ್ಲದಾಗೆಲ್ಲ ಒಂಜಿ ಓಟಿಗೇನು ನಿಕಳ ಎಂಗುಲು ಬತ್ತ ದಾಲಕೇನುಜ ಬದುಕ ಬಂಗಾರಕೇನುಜ ಬಿಜೆಪಿ ತಗಡ ಬಿಜೆಪಿ ತಗಲಕ ಸುಳ್ಳು ಬರ್ಬುಜ ಕಾಸು ಪಾಡುವ ಅಂದು ಅಕ್ಕನಗಲ ನಿಗುಲು ಎದುರು ಕುಲ್ದಾರು ಒಂದೇ 4 ವರ್ಷಕ್ಕೂ ತುಂಬು ಶೋಭಾ ಕರಂದಾಜೆ ಬಾರಿ ಯಡಿಯೂರಪ್ಪನ ಬಾರಿ ಹತ್ತಿರದಾರ 390 ರೂಪಾಯಿ ಗ್ಯಾಸ್ ಸಿಗುತ್ತಡೆ ಅಪ್ಪಗ ರೋಡ್ ಹುಡುಕುಲ್ದು ದಿಕ್ಕೇಲ್ ಗುರಿಯಾಲ ಯಡಿಯೂರಪ್ಪ ಕಣಕದು ಮಂದು ಮತ್ತೆರಡಿಗೆ ಅಡಿಗೆ ಮಲ್ತೇರಿ ಅದು ಕುಲೊಂದು ನಮ್ಮ ಸನ್ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಪಂತಪ್ರಧಾನ ಕಾಜಿಗಡ ಬುಡಿಯರು ಶೋಭಕ್ಕೆ ಇತ್ತ ಕಾಜಿದ ಕಂಪನಿ ಬಂದಾತನ ಇತ್ತ 790 ರೂಪಾಯಿ ಗ್ಯಾಸ್ ಆತನ ಇತ್ತ ಯಡಿಯೂರಪ್ಪನ ಕಣಕದ ಮುಟ್ಟೆ ಉಂಡು ಕಡಪುಡು ಮೋದಿಗೆ ಕಾಜಿ ಆ ಕಾಜಿದವರ ಅಗತ್ಯ ಉಂಡು ಪಂಡ ಎರಡ ಸಂಸಾರ ಅಜ್ಜ ಏರ್ ಸಂಸಾರ ಮಲ್ದಿಜೇನ ಏರ್ ಬುಡದಿನ ಬುಡ್ದು ರಸ್ತೆ ಪಾಡ್ದೇನ ಆಗದ ಅದ ಗೊತ್ತು ಗ್ಯಾಸ್ ತ ಅಡಿಗೆ ಮಲ್ತಿಂದ ಗೊತ್ತಾಬಿನಿ ಬಂದುಲೆ ಮುಂದೆ 4 ವರ್ಷಕ್ಕೂ ತುಂಬು भाई और बहनों देश लूट गया 60 साल में कांग्रेस लूट गया आज 70 रुपए डीजल 80 रुपए पेट्रोल कैसे चलेगा हमारा देश बंधुले राज बब्बर जी आपके सामने उन्होंने राज्यसभा में बात करता था ಎದುರುಡುಲ್ಲೇ ರಾಜ್ ಬಬ್ಬರ್ ಅಪ್ಪಗ ಕ್ರೂಡ್ ಆಯಿಲ್ ರೇಟ್ 150 ರೂಪಾಯಿ ಮಿತ್ತಿತ್ತು ಡಾಲರ್ ₹150 ಉಪ್ಪರ್ತ ಅಪ್ಪಗ ನಮ್ಮ UPA ಸರ್ಕಾರ ಒಪ್ಪನಾಗ 77 ರೂಪಾಯಿ ಅಂಚನೆ 75 ರೂಪಾಯಿ ಇತ್ತು ಇತ್ತೆ 72 ರೂಪಾಯಿ ಕಾಸು ಉಂಟ ರೇಟ್ ಉಂಡಾಯ್ಕ ಬ್ಯಾರಲ್ ರೇಟ್ ಇತ್ತೆ ನಂಗೆ 30 ರೂಪಾಯಿ 35 ರೂಪಾಯಿ ಆತೋಡು अभय नेपाल बन पे 30 ರೂಪಾಯಿ ಆತನ 20 ರೂಪಾಯಿ ಆತನ ಏತಕ್ काल लीटर है राज बब्बर जी 30 रुपए हुआ है 20 रुपए हुआ है कितना काल लीटर के लिए पेट्रोल डीजल का क्वार्टर लीटर के लिए हुआ है बंधुल है राज बब्बर जी मैं आपको पूछना चाहता हूं एक पंतप्रधान चीफ मिनिस्टर कभी हो सकता है अभी आप वोट मांग रहे हैं मोदी के नाम पे मोदी 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 दाने मुख्यमंत्री आपे नमूलो मोदी मुख्यमंत्री आपे न बल्ले योग्यता दांतिನ ಮೂರ್ಖರಾಗಲು ಅಕಡೊಂದು ಜನ ಉಂಡು ಏರ್ ಆ ಯಡಿಯೂರಪ್ಪ ಜೈಲಿಗೆ ಹೋಗ್ತೀನಿ ಆಯಲೊಂದು ಮುಖ್ಯಮಂತ್ರಿ ಆಪಿನ ಜನಜ್ಜ ಕಳ್ಳ ನಾನೊಂದು ಜನಜ್ಜಾಗಲ ಶೋಭನ್ ಮಲ್ದೋಲಿ ಅವು ಗೊತ್ತುಂಡು ಆಪಜಿ ಮೋದಿ ಯಡಿಯೂರಪ್ಪ ಬೇಜಾರಾಪುಣಂದು ಪಂಡ ಒಂಜಿ ಯೋಗ್ಯ ಜನಜ್ಜಿ ಆಯ್ಕೆ ಮೋದಿ 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 ಅಂಚ ಆಗ್ಲಕ್ಕೆ ಜೈಲು ಬೋಲ್ತಿರ ಕಂಡ ಭಾರಿ ಇಷ್ಟ ಅಮಿತ್ ಶಾಲ ಆಜಿ ತಿಂಗಳು ಜೈಲಿಟ್ಟಿದ್ದಾರೆ ಅವಳ ಮನೆಗೆರ್ದು ಅಮಿತ್ ಶಾಲ ಆಜಿ ತಿಂಗಳು ಜೈಲಿಟ್ಟಿದ್ದಾರೆ ಮನೆಗೆರ್ದು ಕೋಡಾನ ರೋಡ್ ಶೋಗೆ ಮೂಲು ಒಂದು ಬದ್ನಸೀಬು ಕರ್ನಾಟಕನ ಲೂಟಿನ ರೆಡ್ಡಿ ಕಂಪನಿ ಅಕಲೊಟ್ಟಿಗೆ ಕುಲ್ದು ಇನಿ ಪ್ರಚಾರ ಮಲ್ಪಿರೋಕಲು ಎದ್ದು ಯೋಗ್ಯತೆ ರೀ ಭ್ರಷ್ಟಾಚಾರ ಬಂದ್ಬಿನ ಆಗ್ಲಿಕ್ಕೆ ಅಧಿಕಾರ ನೆಚ್ಚಿ ಬಿಜೆಪಿ ಭ್ರಷ್ಟಾಚಾರ ಜನತಾ ಪಾರ್ಟಿ ನಮ್ಮ ದೇಶಡು
ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮಹಾತ್ಮ ಗಾಂಧಿ ದೇಶಕ್ಕೆ ಬಲಿದಾನ ಕೊಡ್ತಾರೆ. ಇನಿ ನಮ್ಮ ಜನಕುಲು ರಡ್ಡು ಉನ್ಪೆರಡ, ಟಿವಿ ತೂಪೆರಡ, ಮೊಬೈಲ್ ಬಾತೆರಡ, ಮಾತ ಸ್ವಂತ ಇಲ್ಲಿರುತ್ತೆರಡ. ಅವು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿನೇ ಯೋಗದಾನ. ಬಂಧುಲೇ, ಒಂದು ಕಟೀಲ್ದ ಅಪ್ಪನ ಜಾಗ ಇಂದೆಟ್ ನಮ್ಮ ಸುಳ್ಳು ಬನಯ ಅಂಡ್ ಹಕ್ಕಲು ದೇಶೋಡು ಮಾತ್ಯದ್ದು ಸುಳ್ಳುಗಾರೆ ಬಂಡ ಮೋದಿ ಉರಿಯ ಮೋದಿನಾಥ ಸುಳ್ಳುಗಾರೆ ಏರ್ಲಜ್ಜಿ ನಿಗುಲಿತೆ देख बोले गूगल बोले गूगल फेकू पड़ले फेकू पाडले तुगे इत्ते पाड़ी अट मोदी 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 मत बरपड़ू पंड विश्व उंडते आकाशाला बनपुडे सुल्लुंदु फेकू अब नम बंदिन तप्प फेकू सुल्ले बंदिनी अक्कनगले अरे मस्त बारंडु निकले கொஞ்சம் ಆಸೆ ಅಣ್ಣ ಅಪ್ಪಗ 4 ವರ್ಷ ತುಂಬು ಮೋದಿ ಬಂಡರೆ ಯಾನ್ ಕಾಲದನ ಗಣಪೆ ನಿಕಲ್ ಅಕೌಂಟ್ 15 ಲಕ್ಷ ಪಾಡುವೆ ಎಂಗಲ ಅಕ್ಕೆ ಕೊಂಚ ಮನಸಂಡು 15 ಲಕ್ಷ ಬರ್ಪುಡತ್ತ ನಮ್ಮದಲ್ಲ ಮಲ್ಪ ತೂಕ ಐಸತ್ತು ಒಂಜಿ ಕೈ ಕಮಲ ಗೊತ್ತು ಗಂದ್ ಪೂರ ಒತ್ತಿಯರು ಕಮಲ 15 ಲಕ್ಷ ಬುಡಿ ಇರ್ನ ಅಕೌಂಟ್ ಇದ್ದ 300 ರೂಪಾಯಿ ಆತನು ಒಂದು ಕೂಡ ಸುಳ್ಳು बनपिनी लालच उन्दुए पंतेरे राज बब्बर जी एक दिन टीवी पे बता रहा था अमित शाह ने ये सब जुमला है ये तो इलेक्शन में बोलना पड़ता है 15 लाख रुपए डालता हूँ अमित शाह खुद बनते ಒಂಜಿ ಸಂದರ್ಶನರು ಬಂತೆ ಒಂದು ಪುರ ಜುಮ್ಲಾ ಇಂಕಲ್ ಪನ್ಪುನಿ ಮಂಗೆ ಅಲ್ಪ ಜನಕ್ಲೆ ಮಂಗನಗಳು ಮಸ್ತುಲ್ಲೇರು ಇಂಡಿಯಾಡು ಮಂಗೆ ಬಲ್ಪರೆ ಇತ್ತನ ಮಂಗೆ ಮಸ್ತುಲ್ಲೇರದೆ ಮಂಗೆ ನೆಲಿಪವನು ಇತ್ತ ಯಡಿಯೂರಪ್ಪ ನೆಂಚ ಮಂಗೆ ನೆಲಿಪೋಯರು ಗಲ ಕೊರ್ಪಿಂದ ಆಲಜಿ ಬೊಲ್ಲೆಲಜಿ ಆಗೆಲ್ಲಂಜಿ ಎಲ್ಲಂಜಿ ವಿರೋಧ ಪಕ್ಷ ನೇತರ ಕೊರ್ಪುಜೇರು ಡ್ಯಾಗ್ ಬನಿಗೆ ಮೋದಿ ಬಂತೇರು ಎಲ್ಪ ವರ್ಷ ಮಿತ್ತದಾಗ್ಲೇ ಎಂಗುಲ್ದಾಲ ಕೊರ್ಪುಜ ಎಂಗ್ಲೆ ಎಲ್ಪ ವರ್ಷ ತಿರ್ತದಾಗ್ಲೇ ಬೋಡು बका बीजेपी तक दादा सनी बतरप्प ಒಂದು ಎಲ್ಪಾಜಿ ವರ್ಷದ ಪರಬೇನೆ ದಿಕ್ಕೋಡಾಗಲೇ ಅವಳ ಜೈಲು ಓದಿನೇ ಈ ಪರಿಸ್ಥಿತಿ ಹಾಲುಂಡು ಅರೆಗೆ ಪುಡ್ಸೋದೇ ಹೆಚ್ಚಿ ಕಾಂಡದ ಪಯ್ಯ ಮುಟ್ಟ ವಿದೇಶ ಪ್ರಯಾಣ ಮುರಾಣಿ ಕಾರ್ಕಳದ ಸುನಿಲ್ ಚೈನಾಡುಂದು ಮಾತಾರು ನೀವು ಕುಲೊಂದು ಕಾರ್ಕಳಗೆ ಸುನಿಲ್ राज बब्बर जी सुनील कैंडिडेट है सुनील कुमार मोदी जी वहां से बात कर रहे हैं उसको परिस्थिति हंचोंडु मोदी बत नंगे दाल मलपेर मोरू मलदिन ಯಾವ ಜಾಗ ಇದ್ನಟ್ಟ ಯಾವತ್ತ ನನಗೆ ಬಂಜಾರ ಹತ್ರ ರಜ ನನಗೆ ಮೋದಿ ಬೋಡ ಜೈಲಿ ಬೋಪಿನ ಯಡಿಯೂರಪ್ಪ ಬೋಡ ಶೋಭಕ್ಕೆ ಬೋಡ ಅಂಡ ಅಗ್ಲೇ ಬೋಡ ಪುರ ಪ್ರಾಯದಾಗ ನನಗೆ ಸಮಾನ ಕೊಂಚ ಜನ ಬೋಡುತ್ತೆ ಇನಿ बंधुले मुक्त कांग्रेस पनपेर मोक्कुलंजी मुक्त कांग्रेस मल्पुनंदा ठीक है सुल्लु सुल्लु पंडद ये सुल्लु बनोली सुल्लु पंडद मोक्कुलु राज्य स्थापने मल्पेर पिदर्देर ಒಂದು ಸಾಧ್ಯತೆ ಒಂದು ಕರಾವಳಿ ನಮ್ಮ ಒಂದು ಸಂಸ್ಕೃತಿ ರಾಜ್ಯ ದೇವದೇವರೇ ನಾಗದೇವರೇ ಭೂತ ಕಟೀಲ್ದ ಉಲ್ಲಾಲ್ದಿ ಪುರಾಲ್ದ ಉಲ್ಲಾಲ್ದಿ ಧರ್ಮಸ್ಥಳ ಮಂಜುನಾಥ ದೇವರೇ ಕದ್ರಿ ದೇವರೇ ಸುಬ್ರಹ್ಮಣ್ಯ ದೇವರೇ ಅಂಚಿನ ಮಹಾನ್ ಅಂಚಿನ ನಂಗೆ ಒಂದು ಉಮೇದ್ವಾರ ಸಿಗ್ತಾರೆ ಜೈನ ಸಮಾಜದ ಏತ್ ಪವಿತ್ರ ಸಮಾಜ ಆಗಲ್ಲ ಆ ಸಮಾಜದ ಉಮೇದ್ವಾರ ನಮ್ಮ ಎದುರುಡಲೇರಿ ಮೊದಲು ಬಂತಿರುತ್ತೆ ಜಾತಿ 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 ಹಿಂದೂ ಹಿಂದೂ ಎಂಗುಲಂಜಿನ ಬೇರ್ಲ ಹಿಂದೂ ಉಂದಾಗಲೇ ನಮ್ಮ ಕಂಟ್ರಾರ್ ಕೊಡ್ತಾನ ಅತ್ತಗಳು ಕಿರಾಗೆ ತುಂತಾರೆ ಎಂಕ್ಲೇನೆ ನಿಗುಲು ಹಿಂದುಲತ್ತ ಅಕ್ಲೇ ನಿಗುಲು ಮೋನೆಡು ಉಬ್ಬಿದ್ದು ಬರಡು ಹಿಂದೂ ಹಿಂದೂ ಎಂಕುಲ್ಲ ಹಿಂದುಲ ಅಮ್ಮಗೆ ಬಿಡುದೀನಿ ಹಿಂದೂ ಬಡ ಜನಕ್ಲೆ ಮಂಗೆ ಮಲ್ಲ ಬಡ್ಜಿ ನಿಗುಲು ಕೆಲಸ ಏನು ಮಲ್ದಾರ ಬನ್ನಿ 4 ವರ್ಷ ಮೋದಿಗೆ ಎಂಕುಲ್ಲ ಓಟ್ ಕೊಡ್ತಾ ಮಾತಾರಲ್ಲ ನಿಕಲ್ನ ಓಟ್ ಹುಡುಗಿ ಎಂದು ಅರ್ಧ ಚಡ್ಡಿ ಹಾಕಲ್ಲ ಇತ್ತೆ ಹಾಕಲ್ಲ ಡೆವಲಪ್ಮೆಂಟ್ ಮಸ್ತ್ ಆತಲ್ಲ ಅರ್ಧ ಚಡ್ಡಿ ಬರ್ದು ಫುಲ್ ಚಡ್ಡಿ ಆತಲ್ಲ ಆತೆ ಒಕ್ಕತ್ತಲ್ಲ ಆತೀಸಿ दे मुराड़ी अंजू कोट्टी पूजार भाषण मलते रिपीट मलपोयाने 60 राज बब्बर जी मोदी जी बोलते हैं 60 साल में कुछ नहीं हुआ है देश के बर्बाद हुआ है
ಹಚ್ಚಪ ವರ್ಷೋಡು ಏರ್ಪೋರ್ಟ್ ನಮ್ಮ ರೋಡ್ ನಮ್ಮ ವಿಶ್ವವಿದ್ಯಾಲಯ ನಮ್ಮ ಪೋಪಣ್ಣ ಮಿತ್ತಿರು ಮಾಡೋದು ನೀನು ಬೇತೆ ಮಾರ್ಗ ಅಂತಂದು ನಮ್ಮ मार्ग है बोपिनी राज बब्बर जी मेरा ये कहना है मोदी जी बोलते हैं कि 60 साल में कुछ नहीं हुआ है पूरा दुनिया का मुंबई का एयरपोर्ट हो दिल्ली का एयरपोर्ट बैंगलोर पूरा हम लोग ने बनाया कांग्रेस सरकार ने बनाया बड़े बड़े विश्वविद्यालय कांग्रेस ने बनाया बड़े बड़े इंडस्ट्रीज कांग्रेस ने बनाया बड़े बड़े इंफ्रास्ट्रक्चर बना के बड़े बड़े इंडस्ट्रीज कांग्रेस ने बनाया इन्होंने कुछ नहीं बनाया फिर ये हमारा देश में घूमता है क्यों है तुम्हारे कुछ रास्ते बनाओ ना अलग ऊपर से हमारे इंडिया का वो कर्नाटक ಒಂಜಿನೇ ಆದ ಮೋದಿಗೆ ಕರ್ನಾಟಕ ವೋಟ್ ಮಾಂಗನ ಹಕ್ಕೆ ಇಚ್ಚಿ HIL ಕಂಪನಿಗೆ ಫ್ರಾನ್ಸ್ ಒಂದು ಆರ್ಡರ್ ಬರ್ಬೇನೆ ಆಯ್ದಮ್ಮ ರಫೇಲ್ HIL ಕಂಪನಿ ಬ್ಯಾಂಗ್ಳೂರ್ ಬರ್ಬೇನೆ अवेन ಏರೇ ಗೊರ್ನಿ ಗೊತ್ತುಂಡೆ ಇನ್ನು ದೇಶ ಏರ್ ನಡಪುಣ್ಣು ಆ ದೇಶ कौन चलाता है अंबानी और अदानी मोदी खाली पुतला है इन्हीं देश नडपुन अंबानी बक अदानी अवेन ಏರೇ ಗೊರ್ನಿ अनिल अंबानी हागे मिशन बंदूक माल पेरे बरपुड़ा अवेन मोबाइल नेटवर्क डाला मुझे अनुभव अंतने आगे राज बब्बर जी कुछ अनुभव नहीं उसका नॉलेज नहीं कुछ नहीं अनिल अंबानी को दिया है अंचिन मोदी में देश मुर्कार वैदिनी देश मलबरते ಇನ್ನೊಂದು ವಿದೇಶ ಪ್ರಯಾಣ ಹೋಗ್ಪುಂಡ 280 ಜನ ಬೋರ್ಡ್ ಒಟ್ಟಿಗೆ ಕೋಟಿ ಗಟ್ಟಲೆ ಖರ್ಚುಂಡು ಒಂದೇ ಮೋದಿ 4 ವರ್ಷ ಮುಪ್ಪನಂತೇರೆ ಬಾಯೋರ್ ಬೇನೋ मेरे पास एक ही शर्ट है आड़ उंजे अंगितीन पापा एक ही शर्ट इनी ಗಿನೀಸ್ ಬುಕ್ ರೆಕಾರ್ಡ್ ಆಡೈತಿನ ಕೋಟು ಆಡೈತಿನ ಜಾಕೆಟ್ ಆಡೈತಿನ ಅಂಗಿ ಅವೇ ನಂಗೆ ನನ್ನ ಎಲ್ಲಂಜಾರು 14 ಸೋಪ್ ಇರುತ್ತೆ ಅಪ್ಪ ಬೊಂಬೈ ಬಜಾರ್ ಮಲ್ಪಡೋ ಬೊಂಬೈ ಬಜಾರ್ ಉಪ್ಪಡದೆ ಮಾರ್ವೆ ಐಟಿ ಡಿಸ್ಕೌಂಟ್ ಮಾರಾಡೋ ಒಂದು ಬರೋ ಪರಿಸ್ಥಿತಿ ಬಂದ್ರೆ ಮಸ್ತ್ ಉಂಡು ಯಾನ್ ಮಕ್ಕಳಿಗೆ ಪಂಡೆ ನಿಕ್ಲೆಗೆ ಬ್ಯಾರ್ಲು ಕಿಸ್ತಂದ ದಗುಲ್ ದೂರನ अगल कांग्रेस मुट्टा कांग्रेस सर्वधर्म समभाव पार्टी कांग्रेस वो जाति वो धर्म कांग्रेस वजय धर्म विकास मल्पना बंधु बड़वरे हेल्प मल्पना अवे कांग्रेस धर्म कांग्रेस विचार कांग्रेस पक्ष पन्पिन गाली कांग्रेस पंडेंजिन मातेरन ಒಟ್ಟು ಮಲ್ಪನ कांग्रेस पंड विचार कांग्रेस पंड सागर कांग्रेस संस्थत बीजेपी जनसंघದ घटकत बंधुले निकुल बैरला के किस्म तक पंप रहते अगले इलाट वोट नटरे वोट चाहता निकुल अगले इल्ल बुड़ते बैठे इल्ल बोले अगले इल्ल दे पापिनी अगले किस्म तकला बैरने लगता है वोट नटरे वापर पोड़े निकलना नहीं तो नहीं निकले ये तीन दुल्हर को तफड़ता पगा अच्छा तो पुनः मस्त पाते रहे रे राज बब्बर ल पारंडो बंधुले बर्पिन 16 तारीखिಗೆ निकलना अमूल्य ओटू निकलना ओट हत्तंद निकलना संबंध हाकल्ना निकलना बొంబాడితో వైదన జోకుల్నా బరితాకల్నా అక్కల్నా మొక్కల్నా మాత్రడ పల్లె ಸುರತ್ಕಲೆ ಹತ್ತಂದು ಮುಂದಲ ಹತ್ತಂದೆ ಬರಿಟ ಸುರತ್ಕಲುಂಡು ಆಮೇಲೆ ಕಾರ್ಕಲುಂಡು ಮಾತ್ರನ ಗೆಂದಾದು ಕೊರದು ವಿಜಯ ಉಮೇದಾರ್ ಮಲ್ಪಲೆ ಜೈ ಹಿಂದ್ ಜೈ ಕರ್ನಾಟಕ ಜೈ ರಾಜ್ ಬಬ್ಬರ್ ಜಿ राज बब्बर बारे पुरलुड पातिरे संतोषण्य पातिरे मूर ಸೇರಿದಂತ ಮಾತ ಪ್ರೀತಿದ ಬಂಧುಲೆ ಇನ್ನು ಕರ್ನಾಟಕಡು 5 ವರ್ಷ ಜನಮೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ ಬಡವರನ್ನ ಜನಸಾಮಾನ್ಯರನ್ನ ಏಳಿಗೆದ ಮಲ್ಲ ಕೆಲಸ ಮಾಡಿದರು ಭಾರತ ದೇಶದ ಇತಿಹಾಸಗಳು ಸಿದ್ದರಾಮಯ್ಯನಂಚಿನ ಎದೆಗಾರಿಕೆದ ಮುಖ್ಯಮಂತ್ರಿ ನನ್ನವರು ಇಂಜೇ ಬಂದ್ಬಿಡೇನೆ ಅನ್ಕೊಂಡ್ರೆ ಇಚ್ಛಿಸಾದೆ ದುಂಬುಲ ಭಾರಿ ಜನ ಮುಖ್ಯಮಂತ್ರಿಗಳು ಆತೇರು ಪೋತೇರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದಿತ್ತೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಿತ್ಯನಂಚಿನ ಸಂದರ್ಭಗಳು ಜನಾರ್ದನ ರೆಡ್ಡಿ ಬಂಡೇರು ಜನಾರ್ದನ ರೆಡ್ಡಿ ಯಡಿಯೂರಪ್ಪನ ಸರ್ಕಾರಗಳು ಮಂತ್ರಿ ಆದಿತ್ತೆ ಯಡಿಯೂರಪ್ಪನ ಜಪಡ ಅದೇ ಶುದ್ಧ ಪಂಪನ ಪಾತ್ರ ಜನಾರ್ದನ ರೆಡ್ಡಿ ಬಂಡಿ ಜನಾರ್ದನ ರೆಡ್ಡಿಗೆ ಪೋರ್ತುರ್ದು ಆ ಯಡಿಯೂರಪ್ಪ
ಬಳ್ಳಾರಿ ಜಿಲ್ಲೆಗೆ ಪೋವಂದಿಲ್ಲ ಕಾಂಡ್ ಆ ಸಂದರ್ಭಡು ಜನಾರ್ದನ ರೆಡ್ಡಿ ವಿಧಾನಸಭೆ ಒಂದು ದಿನ ಬಂಡೆ ಬಳ್ಳಾರಿ ಎಂಗಲ್ನ ಬಳ್ಳಾರಿಗೆ ಏರ್ಲ ಬರ್ರ ಬಿಡೆ ಪನ್ಬುರಂಜಿ ಎದೆಗಾರಿಕೆದ ಪಾತ್ರ ಪನ್ನೊಂದು ಸಂದರ್ಭಗಳು ವಿಧಾನಸಭೆಟ್ಟೆ ಸಿದ್ದರಾಮಯ್ಯ ಬಂಡೇರೆ ಯಾವ ಮಗ ನನ್ನನ್ನು ತಡೆಯುವ ನಾನು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬಳ್ಳಾರಿಗೆ ಬರ್ತೇವೆ, ತಾಕತ್ತಿದ್ರೆ ರೆಡ್ಡಿ ಎದುರು ಬಾ ಪಂಪನ ಎದೆಗಾರಿಕೆದ ಪಾತ್ರ ನಾವೇ ಈ ರಾಜ್ಯದ ಇದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಆರು ಪಾತ್ರಲ ಕೊನೆ ಪಾತ್ರ ಒರಿಪಾಯಿನಾರು ಇಡೀ ಕಾಂಗ್ರೆಸ್ ಪಕ್ಷ ಆರ್ನೊಟ್ಟಿಗೂ ಬೆಂಗಳೂರು ಪಾದಯಾತ್ರೆ ಪಿದಾರ್ದು ಬಳ್ಳಾರಿ ಮಟ್ಟ ಪಾದಯಾತ್ರೆ ವಿಶೇಷವಾಯಿನಂಚಿದ್ದ ಪಾದಯಾತ್ರೆ ನಡೆದ್ರೆ ಲಕ್ಷಾಂತರ ಜನ ಪಾದಯಾತ್ರೆ ಭಾಗವಹಿಸಾಯಿರು ಬಳ್ಳಾರಿ ಹೋದು ಏ ಜನಾರ್ದನ ರೆಡ್ಡಿ ಬಾರು ಪಂಪನೆ ಸ್ವರನು ಸಿದ್ದರಾಮಯ್ಯ ದತ್ತೇರಿ ಜನಾರ್ದನ ರೆಡ್ಡಿ ಬಿಡ್ತು ಒಂಜಿ ಪುರಿಲ ಆ ಬಿಜೆಪಿದಾಗಲೇ ಎದುರು ಬರ್ಪಣಿಸಿದ್ದ ತಾಕತ್ತು ಆ ದಿನಟ್ಟು ಬತ್ತಿಜಿ ಇದು ಕರ್ನಾಟಕದ ಇತಿಹಾಸ ಆನೆ ಬಿಜೆಪಿಗೆ ಮುಸುಂಟುಗೂ ಗ್ರೀಸ್ ಪೂಜೆ ನಂಚಿದ್ನ ಕಾಂಗ್ರೆಸ್ ಪಕ್ಷ ಆಗ್ಲೇನೆ ಮಂಡ್ಯ ದರ್ಪರ ಬಿಡ್ತಿದ್ವಿ ಇನಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಯ್ನ ಬೆರೀಕ್ ಮಲ್ತನ ಕೆಲಸ ಅನ್ನಭಾಗ್ಯ ಕರ್ನಾಟಕದ 6 ಕೋಟಿ ಕನ್ನಡಿಗರು 3 ಹೊತ್ತು ಊಟ ಮಾಡಬೇಕು, ಪ್ರತಿಯೊಬ್ಬ ಮನೆಯ ಬಡವನ ಮನೆಯಲ್ಲಿ ಒಲೆ ಉರಿಬೇಕು ಅನ್ಪನ ವ್ಯವಸ್ಥೆ ಬರ್ತದೆ. ಈ ದೇಶದ ಒಂದು ಇತಿಹಾಸ ಬರೆಯಿನಾರೆ ಸಿದ್ದರಾಮಯ್ಯ. ಅದೇ ರೀತಿ ಶಾಲೆಗೆ ಹೋಗುವ ಮಗು ಹಾಲು ಕುಡಿಬೇಕು ಅನ್ಪನ ಒಂದು ದಾಖಲೆ ನಿರ್ಮಾಣ ಮಾಡ್ತಿದ್ದಾರೆ ಸಿದ್ದರಾಮಯ್ಯ. ಅದೇ ರೀತಿ ಮಧ್ಯಾಹ್ನದ ಬಿಸಿ ಊಟ ಐಕ್ ಚಾಲನೆ ಕೊಡ್ದು ಐಕ್ ಶಕ್ತಿ ಕೊಡ್ನಾರು ಸಿದ್ದರಾಮಯ್ಯ. ಶಾಲೆ ಬೋಪನ ಜೋಕ್ಲೆಗೆ ರೆಡ್ ಪ್ಯಾರ್ ಯೂನಿಫಾರ್ಮ್ ಕೊರ್ಪಣಿಸಿದ್ನ ಮಲ್ಲ ಕೆಲಸ ಮಲ್ತನಾರು ಸಿದ್ದರಾಮಯ್ಯ. 5,400 ಕೋಟಿ ರೂಪಾಯಿ ಆಶ್ರಯ ಸಾಲ ಮನ್ನಾ ಮಲ್ತನಾರು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಂಚಿನ ಕೆಲಸ ನರೇಂದ್ರ ಮೋದಿ 4 ವರ್ಷದ ಗುಜರಾತ್ ಮುಖ್ಯಮಂತ್ರಿ ಆದಿಪ್ಪನಾಗ ಮಲ್ಪರ ಸಾಧ್ಯ ಆವನ್ನಂಚಿದ್ನ ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಅದೇ ರೀತಿ ಆಶ್ರಯ ಸಾಲ ಮನ್ನಾ ಇಂಚಿನ ಮಲ್ಲ ಮಲ್ಲ ಕೆಲಸನು ಸಿದ್ದರಾಮಯ್ಯ ಮತ್ತು ತುಜಪಾತಿರು ಅಂಜಾದೆ ಸಿದ್ದರಾಮಯ್ಯಗೆ ಮೋದಿ ಸಾಟಿ ಆಯ್ತು. ಸಿದ್ದರಾಮಯ್ಯಗೆ ಸಾಟಿ ಸಿದ್ದರಾಮಯ್ಯನೇ ಬಂದ ಪಾತ್ರನೇ ಅನುಭವ. ಮೋದಿ ಮಲ್ಲ ಸುಳ್ಳುಗಾರೆ. ಮೋದಿ ಅಧಿಕಾರ ಬರೋ ತುಂಬ ಬಂಡೇರೆ 20 ರೂಪಾಯಿ ಪೆಟ್ರೋಲ್ ಕೊರಪಾಯಿ 100 ರೂಪಾಯಿಗೆ ಗ್ಯಾಸ್ ಕೊರಪಾಯಿ ಬಣ್ಣ ನರೇಂದ್ರ ಮೋದಿ ಇನ್ನು ಗ್ಯಾಸ್ ಬಿಡೋದಿಲ್ಲ. 350 ರೂಪಾಯಿದ ಗ್ಯಾಸ್ನೇ 780 ರೂಪಾಯಿ ಮಲ್ತದೆ. ಬಡವನ್ನ ಬಂಜಿಗೆ ಹಾಕಿನಾರೆ ಸಿದ್ದರಾಮಯ್ಯ. ಎಂಗಲ್ಲ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ. ಭಾರತ ದೇಶದ ಇತಿಹಾಸ ದೇಶಕ್ಕೂ ಸ್ವಾತಂತ್ರ್ಯ ಬತ್ತಿಬಕ್ಕ ಭಾರಿ ಜನ ಪ್ರಧಾನಿಲು ಆಯರ್ಪೋಯರು ಅಂಡ್ ಮಲ್ಲ 17 ವರ್ಷ ಈ ದೇಶದ ಪ್ರಧಾನಿ ಆಯ್ನಾರೆ ಶ್ರೀಮತಿ ಇಂದಿರಾ ಗಾಂಧಿ. ಅದೇ ರೀತಿ 10 ವರ್ಷ ಈ ದೇಶದ ಪ್ರಧಾನಿ ಆಯ್ನಾರೆ ಮನಮೋಹನ್ ಸಿಂಗ್. ಇನಿ ಬೇರೆ ಬೇರೆ ಜನ ದೇಶದ ಪ್ರಧಾನಿ ಆಯರೆ. ದೇವೇಗೌಡರು ಪ್ರಧಾನಿ ಆಯರೆ ಖಾಲಿ 1 ವರ್ಷ. ದೇವೇಗೌಡರು ಖಾಲಿ 1 ವರ್ಷ. ಅದೇ ರೀತಿ ಬಿ.ಪಿ. ಸಿಂಗ್ ಪ್ರಧಾನಿ ಆದಿತ್ಯರು 2 ವರ್ಷ. ಅಂಜಾದೆ ಈ ದೇಶಡು ವಿರೋಧ ಪಕ್ಷಲ ಹೆಚ್ಚು ಸಮಯ ಆಡಳಿತ ಮಲ್ಪರ ಸಾಧ್ಯ ಆಗ್ತದೆ. ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶಡು ಬಲಿಷ್ಠವಾಯಿನಂಚಿದ್ದ ಸರ್ಕಾರ ಕೊಡ್ತದೆ. 4 ವರ್ಷದ ತುಂಬು ಕೇಂದ್ರ ಕೇಂದ್ರದ್ದು ಅಧಿಕಾರ ಬರೋದುಂಬು ನರೇಂದ್ರ ಮೋದಿ ಬಂಡೇರಿ. ಭಾರತಡು ರಾಜಕಾರಣಿನಕ್ಲ ಭಾರಿ ಬ್ಲ್ಯಾಕ್ ಮನಿ ಪರದೇಶಡುಂಡು. ಸ್ವಿಸ್ ಬ್ಯಾಂಕ್ ಉಂಡು, ಲಂಡನ್ ಬ್ಯಾಂಕ್ ಉಂಡು, ಅಮೆರಿಕನ್ ಬ್ಯಾಂಕ್ ಉಂಡು. ಯಾನು ಓಲಾಂಡಲ ಅಧಿಕಾರ ಬತ್ತೆಂಡ ಆ ಬ್ಲ್ಯಾಕ್ ಮನಿನ ಪೂರ ಪತೊಂದು ಬರ್ತದೆ. ಪ್ರತಿ ವರಿಯನ ಬಡವನ ಅಕೌಂಟ್ಗೂ 15 ಲಕ್ಷ ರೂಪಾಯಿ 15 लाख आपका अकाउंट को डालता है. पनबनंजी डायलॉग बुढ़ियर
ಪಾಪ ಜನಕ್ಲೆ ಪುರ ಭಾರಿ ಬ್ಲ್ಯಾಕ್ ಮನಿ ಉಂಡತ್ತ ಒಬ್ಬರ ಬರು ಬತ್ತಿಂದ ನರೇಂದ್ರ ಮೋದಿ ಪತ್ರೈನೆ ಲಕ್ಷ ರೂಪಾಯಿ ನಮ್ಮನ ಅಕೌಂಟ್ ಪಾಡ್ಬೇರು ಬಂದು ಆಸೆ ಇರ್ತೀರಿ ಇನಿ ನರೇಂದ್ರ ಮೋದಿ ಪ್ರಧಾನಿ ಆದ 4 ವರ್ಷ ಆಂಡ 15 ಲಕ್ಷ ಬುಡಿ 1 ರೂಪಾಯಿಲ ಅಕೌಂಟ್ ಪಾಡಂಜಿದ್ನ ಕೆಲಸ ನರೇಂದ್ರ ಮೋದಿ ಜನಕ್ಲಿಗೆ ಚೀಟಿಂಗ್ ಮಲ್ಪಂಚಿನ ಕೆಲಸ ನರೇಂದ್ರ ಮೋದಿ ಮಲ್ರಿ ಅಂಜಾದ ಈ ದೇಶ ಒಂಜಿ ಮಲ್ಲ ಇತಿಹಾಸ ಈ ದೇಶಕ್ಕೂ ಪ್ರಧಾನಿ ಆಯ್ನಕ್ಲೆ ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ವಿ.ಪಿ. ಸಿಂಗ್, ವಾಜಪೇಯಿ ಅಂಜಿನ ಮಲಮಲ್ಲ ವ್ಯಕ್తులు ಈ ದೇಶಕ್ಕೆ ಪ್ರಧಾನಿ ಆತ ಆಂಡ ನರೇಂದ್ರ ಮೋದಿ ಲಕ ಸುಳ್ಳು ಅನ್ಪುನಂಜಿದ್ನ ಪ್ರಧಾನಿ ಈ ದೇಶದ ಇತಿಹಾಸ ಇನ್ನೊಂದು ಇತಿಹಾಸ ಬಿಜೆಪಿ ಸರ್ಕಾರದ ಇತಿಹಾಸ ಸುಳ್ಳು ಡೋಂಗಿ ಅನ್ಪುನಂಜಿದ್ನವರಿ ಪ್ರಧಾನಿ ಈ ದೇಶದ ಮರ್ಯಾದೆ ತಪ್ಪುನಂಜಿದ್ನ ಕೆಲಸ ಮಲ್ದೆ ಇಂಜಿದ್ನ ಹೀಯ ಕೃತ್ಯ ಮಲ್ದನಂಚಿದ್ನ ಪ್ರಧಾನಿ ಈ ದೇಶಡು ಎಲ್ಲ ಆತಜೇರಿ ಬರ್ತಾಯಿನ ಮೂಲ ಪಂದ್ರ ಇಚ್ಛಿಸಾಬೆ ಅಂಚಾದೆ ಮೋದಿ ಹಟಾವ್ ದೇಶ್ ಬಚಾವ್ ಪನ್ಪುನಂಚಿದ್ನ ಘೋಷಣೆ ತುಂಬದ ದಿನಕ್ಕೂ ಮಲ್ಪಡಾಪುಂಡು ನನ್ನ 1 ವರ್ಷ ಈ ದೇಶಡು ಕನ್ಯಾಕುಮಾರಿ ಹಿಮಾಲಯ ಮುಟ್ಟ ಮೋದಿ ಹಟಾವ್ ದೇಶ್ ಬಚಾವ್ ಪನ್ಪುನಂಚಿದ್ನ ಸ್ಲೋಗನ್ ಮುಖಾಂತರ ಅಕ್ಲೇನೆ ಜಪಡಾವನಂಚಿನ ಕೆಲಸ ಮಲ್ಪಡಾಪುಂಡು ಅವೇ ರೀತಿ ಇನಿ ಸಿದ್ದರಾಮಯ್ಯರಿಗೆ ಸರಿಸಾಟಿ ಆಯ್ನಂಚಿದ್ನ ಒರಿ ಮುಖ್ಯಮಂತ್ರಿ ದೇಶಡು ಇಚ್ಚರೆ ಇನಿ ಅನ್ನಭಾಗ್ಯ, ಕ್ಷೀರಭಾಗ್ಯ, ಯೂನಿಫಾರ್ಮ್ ಭಾಗ್ಯ, ಇನಿ ಸಾಲ ಮನ್ನಾ, ರೈತರ ಸಾಲ ಮನ್ನಾ, ಇನಿ ರೈತರ ಸಾಲ ಮನ್ನಾ ಸುಮಾರು 8,500 ಕೋಟಿ ರೂಪಾಯಿ ಸಿದ್ದರಾಮಯ್ಯ ಮನ್ನಾ ಮಲ್ದೆ ಐನ್ ಮನ್ನಾ ಮಲ್ಪರದೊಂಬು ಒಂದು ಡೆಲಿಗೇಷನ್ MLA ಡೆಲ್ಲಿಗೆ ಪೋಯಿನಂತಿದ್ದ ಸಂದರ್ಭಡು ನರೇಂದ್ರ ಮೋದಿ ಬಂಡರೆ ಹಮ್ 1 ಪೈಸಾ ಬಿ ನೈ ದೇಗ ರೈತರನ್ನ ಸಾಲ ಮನ್ನಾ ಮಲ್ಪರ ಸಾಧ್ಯ ಹೆಚ್ಚಿ ಬಂಡೇರಿ ಎಂಗ್ಲ 3 ದಿನ ಕಾತನ ಮಾತ್ರ ಬರ್ತದೆ ಆಂಡ ಸಿದ್ದರಾಮಯ್ಯ ಪಿರ ಬರ್ತನಾರು ಬಂಡರೆ ಮೋದಿ ಕೊಡದಿದ್ರು ಪರವಾಗಿಲ್ಲ, ನಾನು ಸಿದ್ದರಾಮಯ್ಯ ಕೊಡ್ತೇನೆ, ನಾನು ರೈತರ ಮಗ, ರೈತರ ಹಿತ ಕಾಪಾಡುವುದು ನನ್ನ ಧರ್ಮ ಪನ್ಪುನ ಪಾತ್ರ ಬಂದಿದೆ. ಇನಿ 50,000 ರೂಪಾಯಿ ಮಟ್ಟ ಕೋಆಪರೇಟಿವ್ ಬ್ಯಾಂಕ್ ಹಿಡಿತಿನ ಸಾಲನು ಮನ್ನಾ ಮಲ್ತದೆ. ಸುಮಾರು 7,500 ಕೋಟಿ ರೂಪಾಯಿ ರೈತರನ್ನ ಸಾಲ ಮನ್ನಾ ಮಲ್ಪನಂತಿದ್ನ ಮಲ್ಲ ಕೆಲಸ ಈ ದೇಶದ ಇತಿಹಾಸರು ಸಿದ್ದರಾಮಯ್ಯರು ಮಲ್ದೇರೆ ಅಂಜಾದೆ ಸಿದ್ದರಾಮಯ್ಯರಿಗೆ ಸರಿಸಾಟಿ ಆಯ್ನಂಚಿನ ಮುಖ್ಯಮಂತ್ರಿ ಭಾರತ ದೇಶಡು ಇಚ್ಛೇನೆ ಬಂದ್ರೆ ಧೈರ್ಯ ಬಂದ್ರೆ ಇಚ್ಛಿಸಾಬೆ ಅಂಜಾದೆ ಎಲ್ಲಾಂಜಿದ ಎಲ್ಲೆತ್ತೆಲ್ಲ 12ನೇ ತಾರೀಕಿದ ಚುನಾವಣೆ ಇನಿ ಈ ಕ್ಷೇತ್ರಡು 4 ಸರ್ತಿ MLA ಆಪನಂಚಿನ ಮಲ್ಲ ಅವಕಾಶ ನಿಗಲೆ ಆಶೀರ್ವಾದ ಮುಖಾಂತರ ಎಂಗ್ಲಿಗೆ ತಿಕ್ಕದನೆ ಪ್ರಾಮಾಣಿಕವಾಯಿನಂಚಿನ ಸೇವೆಯನ್ನು ಮಲ್ಪನಂಚಿನ ಪ್ರಯತ್ನ ಮಲ್ತದ ಇನಿ ಸತ್ಯ ಧರ್ಮಡು ಬದುಕದ ಪನ್ಪುನ ಪಾತ್ರ ಪಂಡ್ರೆ ಇಚ್ಛಿಸಾಬೆ ಇನಿ ಅಭಿವೃದ್ಧಿಲ ಇನಿ ಸಿದ್ದರಾಮಯ್ಯ ಸರ್ಕಾರ MLA ಆಯ್ನಂಚಿನ ಅಭಯ ಚಂದ್ರೆ 4 ಟರ್ಮ್ಲ ಅಭಿವೃದ್ಧಿದ ಕೆಲಸನೇ ಮಲ್ತದ ಇನಿ ಕಿನ್ನಿಗೋಳಿ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ 17 ಕೋಟಿ ರೂಪಾಯಿದ ಯೋಜನೆ ಇನಿ ಕಿನ್ನಿಗೋಳಿದ ಬಜಿಪೆದ ಕಿನ್ನಿಗೋಳಿದ ಕಟೀಲ್ದ ಮುಲ್ಬದ ಐಕಳದ ಜನಗಳಿಗೆ ಪರ್ಪುನ ನೀರು ಕೊರ್ಪುನದಿಂದ ಮಲ್ಲ ಕೆಲಸ ಅವನು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಡೆ ಇಂಜಿನ ಒಂದು ಪ್ರಾಜೆಕ್ಟ್ ಇತ್ತಿಂದ ಒಂದು ಮಳವೂರು ವೆಂಟರ್ ಡ್ಯಾಮ್ ಒಂದು ಕಿನ್ನಿಗೋಳಿ ಕುಡಿಯುವ ನೀರು ಯೋಜನೆ ಒಂದು 2 ಯೋಜನೆಗಳ ಮೂಡುಬಿದ್ರಿ ವಿಧಾನಸಭಾ ಕ್ಷೇತ್ರಗಳು ಅನುಷ್ಠಾನ ಆತನನ್ನು ನಾನು ಬಂದ್ರೆ ಇಚ್ಛಿಸಾದ ಅದೇ ರೀತಿ ಯಾನು MLA ಆಯ್ಬೇಕ ಮೂಡುಬಿದ್ರೆಡೆ ವಿಶೇಷ ತಹಸೀಲ್ದಾರ್ ಕೆಲಸ ಮಾಡ್ತಿಲ್ಲ ಕಾರಣ ಅದೇ ರೀತಿ ಮುಲ್ಕಿಟ್ಲ ವಿಶೇಷ ತಹಸೀಲ್ದಾರ್ ಕೆಲಸ ಮಾಡ್ತಿಲ್ಲ ಕಾರಣ ಕರಿನ 5 ವರ್ಷದ್ದು ದುಂಬು ಬಿಜೆಪಿ ರಾಜ್ಯ ಸರ್ಕಾರ ಇಪ್ಪನಂಚಿದ್ದ ಸಂದರ್ಭಗಳು ಮುಲ್ಕಿದ ಹರಿಕೃಷ್ಣ ಪುನರೂರು ಯಾನೆ ಕೆಲವು ಲೀಡರ್ನಗಳು ಮುಲ್ಕಿದ್ದೆ ಉಪಮುಖ್ಯಮಂತ್ರಿ ಆಯ್ನ ಅಪಘಾತ ರೆವೆನ್ಯೂ ಮಿನಿಸ್ಟ್ರಿ ಶಿವಮೊಗ್ಗದ ಈಶ್ವರಪ್ಪ ರೆವೆನ್ಯೂ ಮಿನಿಸ್ಟ್ರಿ ಈಶ್ವರಪ್ಪ ಕೈತಡ ಪೋದಿತ್ತ ಎಂಗ್ಲ ಐದು ಮನವಿ ಬರ ದತ್ತೊಂಡರು ಉಪ ತಹಸೀಲ್ದಾರೆಲ್ಲ ಮಾಡುವ ಬಂಡರು
ಆಂಡ ಆಚೆ ತಿಂಗಳಂಡೆ ಆ ಫೈಲ್ ಮೂಲ ಆಯ್ತು ದಾಲ ಆಯ್ತು ಒಂದು BJP ತಕ್ಲಿಗೆ ಇಪ್ಪುನಂಜಿನ ಪ್ರೀತಿ ಆಂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಅದೇ ತಿಂಗಳು ಮುಲ್ಕಿಗೆ ವಿಶೇಷ ತಹಶೀಲ್ದಾರ್ ನೇಮಕಾತಿ ಮಾಡ್ತದೆ ಹೊಸ ಕಟ್ಟಡ ನಿರ್ಮಾಣ ಮಾಡ್ತದೆ ಅವಳು ಇನ್ನು ಕೆಲಸ ಮಾಡ್ತಿಲ್ಲಕಾತ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯವೈಖರಿ ಅಂಜಾದೆ ಪ್ರೀತಿದ ಬಂಧುಲೆ ಪರ್ಪುನ ನೀರು ರಸ್ತೆಲೋ ಇನಿ ಆಡಳಿತ ವ್ಯವಸ್ಥೆ ಪ್ರತಿ ಒಂಜೈಕಲ ಇಂಬು ಕೊರ್ಪುನಂಚಿನ ಕೆಲಸ ಸಿದ್ದರಾಮಯ್ಯನ ಸರ್ಕಾರಡು ಆ ಒಂದುಂಡು ಜನಕಲ್ನ ಪ್ರೀತಿಗೆ ಪಾತ್ರರಾದನಂಚಿನ ಸಿದ್ದರಾಮಯ್ಯರಿಗೆ ಸರಿಸಾಟಿ ಆಯ್ನಂಚಿನ ಮುಖ್ಯಮಂತ್ರಿ ಭಾರತ ದೇಶದ ಇತಿಹಾಸಡಿಜ್ಜಿ ನನ್ನ 5 ವರ್ಷ ನಿಖಲ ಆಶೀರ್ವಾದ ಮಾಡ್ತಂಡ ಈ ಕರ್ನಾಟಕನು ಸುವರ್ಣ ಕರ್ನಾಟಕ ಮಾಡ್ಕೊಂಡ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಲ್ಪೇರು ಎಂಗಲ್ನ ಕಿನ್ನಿಗೋಳಿನ ನಗರ ಪಂಚಾಯತ್ ಆದ ಬಜಿಪೆಲ್ಲ ನಗರ ಪಂಚಾಯತ್ ಆದ ಪರಿವರ್ತನೆ ಮಾಡ್ಕೊಂಡ ಕೆಲಸ ಸಿದ್ದರಾಮಯ್ಯನ ಸರ್ಕಾರ ಆಪುಂಡು ಅವೇ ರೀತಿ ಒಳಚರಂಡಿ ಯೋಜನೆ ಇನಿ ಮೂಡಬಿದ್ರಿಗಳ ಒಳಚರಂಡಿ ಆತಜಿ ಮುಲ್ಕಿಗಳ ಆತಜಿ ಕಿನ್ನಿಗೋಳಿಗಳ ಆತಜಿ ಬಜಿಪೆಗಳ ಅವು ಆದ್ಯತೆ ತುಂಬಿತ್ತು ಮೂಡಬಿದ್ರಿ ಮುಲ್ಕಿ ಬಜಿಪೆ ಕಿನ್ನಿಗೋಳಿಡು ಒಳಚರಂಡಿ ಯೋಜನೆ ಎಲ್ಲ ದುಂಬದ ದಿನಗಳು ಮಲ್ಪುನಂಚಿನ ಕೆಲಸ ಸಿದ್ದರಾಮಯ್ಯರಿಗೆ ನಿಖಲ ಆಶೀರ್ವಾದ ಮಾಡ್ತಂಡ ಖಂಡಿತವಾದ ಈಡೇರಿಸುವಂತ ಕೆಲಸ ಎಂಗ್ಲ ಮಲ್ಪುವನ್ನ ಪಾತ್ರವನ್ನು ಪಂಡದು ಎನ್ನ ಪಾತ್ರ ಉಂಟಾಬೆ ಜೈ ಹಿಂದ್ ಜೈ ಕರ್ನಾಟಕ ಅಭಯ ಚಂದ್ರ ಜೈನವರಿಗೆ ಸಂಗೀತ ರಸಧಾರೆಯನ್ನು ಹರಿಸಿದ ಸೌಮ್ಯ ಭಟ್ ಕಟೀಲು ಇವರಿಗೆ ಸೂರಿಂಜೆ ರವಿ ಪೂಜಾರಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾಂಗ್ರೆಸ್ನ ಕ್ರಿಯಾಶೀಲ ಕಾರ್ಯಕರ್ತರು ಮತ್ತು ನಾಯಕರು. ಇನ್ನು ನಮ್ಮ ಈ ಪರಿಸರದ ಈ ಕ್ಷೇತ್ರದ ನಮ್ಮ ಜನಪ್ರಿಯ ಅಭ್ಯರ್ಥಿ ಆಯ್ನಂಚಿನ ಕಳೆದ ಇರುವ ವರ್ಷದಿಂದ ಈ ಕ್ಷೇತ್ರದ ಒಂಜಿ ಸದಸ್ಯ ಆದ MLA ಆದ ಈ ಕ್ಷೇತ್ರಡು ಮಹಾನ್ ಕೆಲಸ ಮಲ್ತಿನಂಚಿನ ಅಭಯ ಚಂದ್ರ ಜೈನ್ರು ಇನ್ನು ನಮ್ಮ ಎಲ್ಲ 16 ತಾರೀಕದ ಓಟದ ಒಂದು ಪ್ರಚಾರ ಸಭೆಟ್ ಇನ್ನು ಕಿನ್ನುಗೋಳಿ ಪರಿಸರ ನಮ್ಮಲ್ಲ ಇನ್ನು ಮಾತೇರ್ಲ ಪಂಡೇರು ದಾದ ಬಂಡ ನಮ್ಮ ಇತ್ತದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಾದ ಮಾತು ಸಾಧನೆ ಮಾಡ್ತಾನೆ ಪೂರ ಪಂಡೇರು ಯಾನ್ 5 ಒಂಚೂರು ದುಂಬು ಬೊಪ್ಪೆ ನಂಗೆ 1947 ಇಸ್ವಿಟ್ ನಂಗೆ ಸ್ವಾತಂತ್ರ್ಯ ತಿಕ್ಕನಾಗ ಬಂದಲೆ ಈ ದೇಶಡು ಒಂಜಿ ಸೂಜಿಗಳ ಗತಿ ಜಾಂಡ್ ನಮ್ಮ ಪ್ರತಿಯೊಂಜಲ ಬ್ರಿಟಿಷ್ ಸರ್ಕಾರ ನಮ್ಮ ಅವಲಂಬಿಸ ಹೊಂದಿತ್ತ ನಂಗೆ ಪ್ರತಿಯೊಂಜಿಲ ನಂಗೆ ಲಂಡನ್ ಹಿಡಿದು ಬರೋಂದಿ ಪಡಿತಾನೆ ಅಂಚನೆ ನಂಗೆ ಪೂರ ಗೊತ್ತು ಎಂಗ್ಲು ಜೋಗ್ಲಿತ್ತ ಅಪಗ ಒಂಜಿ ಗೋಧಿ ಬೋರ್ಡ್ ನಂಗೆ ಅಮೇರಿಕದ ಶಿಪ್ ಬರೋಂಚಿನ ಪರಿಸ್ಥಿತಿ ಇಂಚಿನ ಪರಿಸ್ಥಿತಿನ ಪೂರ ನಮ್ಮ ಹಿರಿಯರ್ನಗಳು ಎಂಚ ನಿಭಾಯಿಸೇರು ಬಂದು ನಮ್ಮ ಆಲೋಚನೆ ಮಾಡ್ಬಿಟ್ಟು ಬಂದಲೆ ಇನ್ನಕ್ಕೆ ಪಂಚವಾರ್ಷಿಕ ಯೋಜನೆ ಉಪ್ಪು ಇಂಚಿನ ಮಹಾನ್ ಕೆಲಸಗಳನ್ನು ಪೂರ ಮಲ್ತದ ಇನ್ನು ನಮ್ಮ ಒಂದು ಸ್ವಾಭಿಮಾನದ ಬದುಕು ಬತ್ತಂದಿತ್ತು ನಾವು ಕಾಂಗ್ರೆಸ್ ಪಕ್ಷದ್ದು ಬಂದಲೆ ಅವೇನು ಪೂರ ನಮ್ಮ ಆಲೋಚನೆ ಮಲ್ಪಡು ಅಂಚನೆ ನಮ್ಮ ಕೆಲವು ಮಿತ್ರರು ಬಂದ್ಪೇರು ನಮ್ಮ ಮೂಲ ಹಿಂದುಲು ಬಹುಸಂಖ್ಯಾತರಾದುಲ್ಲ ನಮ್ಮ ಕೈಟ್ ಅಧಿಕಾರ ದ್ಯಾಗ ಉಪ್ಪುಜಿ ಪೂರ ಮುಸ್ಲಿಮರು ಕ್ರಿಶ್ಚಿಯನ್ರು ಪೂರ ನಂಗೆ ದ್ಯಾಗ ಬೋರ್ಡ್ ಒಂದು ನಂಗೆ ಪಕ್ಕೊಂಜಿ ಪಕ್ಷದಗಳು ಬನ್ನೊಂದು ಪರ್ಯಾವು ಅಂಡ ಯಾನೊಂಜಿ ನಿಖಲಿಗೆ ಸಂಕ್ಷಿಪ್ತವಾದ ಪಂಪೆ ಬಂದಲೆ ನಮ್ಮ ಒಂದು ಯುವಕ ಮಂಡಲ ಕಟ್ಟನಾಗ ಆ ಯುವಕ ಮಂಡಲ ಒಂದು ಬೈಲ ಮಲ್ಪ ಬೈಲ ಬಂಡ ದಾದ ಬಂಡ ನಮ್ಮ ಆ ಯುವಕ ಮಂಡಲ ಎಂಚ ತುಂಬುಗೊನೊಪ್ಪಿನಿ ಬಂದು ಅಂಚನೆ ನಮ್ಮ ದೇಶ ಕಟ್ಟನಾಗ 47 ಇಸ್ವಿಡ್ ನಂಗೊಂದು ಸಂವಿಧಾನ ಬಂದ ರಚನೆ ಮಲ್ದೇರು ಅವು ಈ ದೇಶದ ಬೈಲ ಭಗವದ್ಗೀತೆ ಅವೇನೆ ನಮ್ಮ ಮಹಾನ್ ನಮ್ಮ ನಾಯಕರಾಯನಿಂಚಿನ ಸರ್ ಅಂಬೇಡ್ಕರ್ ಸರ್ ನಂಗೆ ಅವೇನು ಬರೆದು ಕೊಡ್ತೇವೆ ಅವು ಇನಿಕ್ಕಲ ಈ ಪ್ರಪಂಚೋಡೆ ಬಾರಿ ಮಲ್ಲ ಒಂಜಿ ಸಂವಿಧಾನ ಬಂದ್ರೆ ಯಾನು ಹೆಚ್ಚಿಸಾವೆ ಇನಿಕ್ ನಮಕ್ ಆ ಸಂವಿಧಾನದೋಸ್ಕರ ನಮ್ಮ ಬದುಕೋದಿಲ್ಲ ಅಂಜನೆ ಆ ನಮ್ಮ ಕಾಂಗ್ರೆಸ್ ಪಕ್ಷ ಆ ಸಂವಿಧಾನ ಎಂಚಿನ ಬರೆತನ ಇನ್ನು ನಮ್ಮ ನಾಡಗೀತ ಪನ್ನಾಗ ಐಟ ಪಾತ್ರ ಬರ್ತದೆ ಸರ್ವ ಜನಾಂಗದ ಶಾಂತಿಯ ತೋಟ ಪಂಡ
ನಮ್ಮ ಈ ದೇಶ ಪ್ರತಿಯೊಂದು ಮುಸ್ಲಿಂಗಳ ಪ್ರತಿಯೊಂದು ಕ್ರಿಶ್ಚಿಯನ್ಗಳ ಪ್ರತಿಯೊಂದು ಜನಾಂಗಗಳ ಮೂಲ ಹಕ್ಕುಂಟು, ಪ್ರತಿಯೊಂದು ದಲಿತರುಗಳ ಮೂಲ ಹಕ್ಕುಂಟು, ಪ್ರತಿಯೊಂದು ಹಿಂದೂಗಳ ಹಕ್ಕುಂಟು ಮೂಲ ಪನ್ಪಿನ ನಮ್ಮ ಮಾತೆಲ್ಲ ಎನ್ನೋಡು ಅವೇನು ಪೂರ ಚಾಚು ತಪ್ಪದೆ ನಮಕ್ ಗೆದ್ದು ಕೊಡ್ತಿನ ಇತ್ತನಂದಾಂಡ ನಮ್ಮ ಹಕ್ಕನ್ನು ನಂಗೆ ತಿಕ್ಕರ ಇತ್ತನಂದಾಂಡ ಐಕ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷದ ಮಹಾನ್ ನೇತಾರರಾಯಿನ ಜವಾಹರ್ಲಾಲ್ ನೆಹರು ಪರ್ಯಾವು, ಲಾಲ್ ಬಹದ್ದೂರ್ ಶಾಸ್ತ್ರಿ ಪರ್ಯಾವು, ಇಂದಿರಾ ಗಾಂಧಿ ಪರ್ಯಾವು, ರಾಜೀವ್ ಗಾಂಧಿ ಪರ್ಯಾವು, ಮನಮೋಹನ್ ಸಿಂಗ್ ಮುಟ್ಟ ಪ್ರತಿ ಒರಿಲ ಆ ಸಂವಿಧಾನ ಪ್ರಕಾರ ನಮಗೆ ನಡ್ತೊಂದು ಬೋತ ಆಂಡ ನಮ್ಮ ವಿರೋಧಿಲ್ ನಂಕಿನ ಪನ್ಪೇರಿ ಅವು ಮುಸ್ಲಿಮೇರನ ಪಕ್ಷ ಅಕಲು ಒಂಜಿ 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 MLA ಸ್ಥಾನ ಅಲ್ಲ ಈ ಮುಸ್ಲಿಂ ಪಕ್ಷ ಕೊರ್ರೆ ಅಕಲು ರೆಡಿಜೇರಿ ಆಂಡ ಅಕಲೆ ಓಟು ಬೋರ್ಡ್ ನಮ್ಮ ಮಾನ್ಯ ನಮ್ಮ ಮಿತ್ರರಾಯನ ಸಂತೋಷ್ ಶೆಟ್ಟರ್ ಬಂಡೇರಿ ಅಕಲೆಗೆ ಮುಸ್ಲಿಮೇರನ ಓಟುಗೂ ಅಕಲೆ ಪ್ರತಿ ಇಲ್ಲಾಗಲ ಪೋಪೇರೆ ದೇ ಅಕಲೆಗೆ ಮುಸ್ಲಿಮೇರನ ಓಟು ಬೊರ್ಚಿ ಬಂದ ಮನೆ ಬಂದ ಗುಲ್ಲೋಲಿ ಅತ್ತ ಆಂಡ ಅಕಲು ದ್ಯಾಗ ಪೋಪೇರ ಬಂಡ ಅಕಲೆ ಗೊತ್ತುಂಡು ಸಂವಿಧಾನ ವಿರೋಧಿ ಸಂಡ ಎಲ್ಲ ಅಕಲೆಗೆ ಚುನಾವಣೆ ಬಹಿಷ್ಕಾರ ಮಾಡಬೇರು ಅಕಲೆಗೆ ಚುನಾವಣೆ ಬಹಿಷ್ಕಾರ ಬಾರದು ಅಕಲೆ ಓಟುಡು ಅಕಲ್ಲ ಓಟು ಗುಂತರಣೆ ಅಕಲೆಗೆ ಆಪುಜಿ ಅಂಚಿನ ಪರಿಸ್ಥಿತಿ ಅಕಲೆ ಬರ್ಕೊಂಡು ಬಂದಲೆ ಅಂಚಾದು ಪುನಗ ಆ ಸಂವಿಧಾನ ಪ್ರಕಾರ ಈ ನಮ್ಮ ಕಾಂಗ್ರೆಸ್ ಪಕ್ಷ ನಡಪುಡು ಬಂದಲೆ ಆ ಕಾಂಗ್ರೆಸ್ ಪಕ್ಷದೋಸ್ಕರ ಈ ದೇಶ ಒರಿದು ಇಜಿನ ಇನಿ ನಮ್ಮ ಅಖಂಡ ಭಾರತ ಭಾರತ ಅದು ವಿಭಜನೆ ಆದು ಬೋದು ಬಂದಲೆ ಈ ವಿರೋಧಿ ಬಿಜೆಪಿ ಸರ್ಕಾರದಂಚಿನ ಸರ್ಕಾರ ಇತ್ತು ನಿಂದಾಂಡ ನಮ್ಮ ಇನಿ ಭಾರತ ದೇಶ ತುಂಡು ತುಂಡಾದು ಬೋತು ಬಂದಲೆ ಅಂಚನೆ ಯಾನ ಕುಡಂಜಿ ವಿಚಾರ ಮುಲ್ಪನೊಂದುಲ್ಲೆ ಯಾ ನಮ್ಮ ಪನ್ಪ ಈ ಕಾಂಗ್ರೆಸ್ ಪಕ್ಷದಾಗ ನಮ್ಮ ಓಟು ಪಾಡು ಕಾಂಗ್ರೆಸ್ ಪಕ್ಷ ನಮಕ್ ಸ್ವಾತಂತ್ರ್ಯಕ್ಕಂತೂ ಕೊಡ್ತುಂಡು ಆ ಟೈಮಡು 1925 ಇಸ್ವಿಡ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲಾ ಲಜಪತ್ ರಾಯ್ ಸುಭಾಷ್ ಮೊಗಲು ಪೂರ ಸ್ವಾತಂತ್ರ್ಯ ಹೋರಾಟ ಮಲ್ಪನಾಗ ಮೊಗಲು ಹೆಗ್ಗಡೆವಾರ್ನ ನೇತೃತ್ವಡು ಹಿಂದೂ ಮಹಾಸಭಾ ಪನ್ಪಿನ ಒಂಜಿ ಸಂಘಟನೆ ಮಲ್ತೊಂದಿತ್ತೇರು ಬಂದುಲೆ ಮೊಕಲು ಏರ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಲ್ತಿಜೇರಿ ಮೊಕಲು ಪೂರ ಬ್ರಿಟಿಷರ್ನೊಟ್ಟಿಗೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಲ್ತೊಂದಿತ್ತೇರಿ ಇತ್ತು ಉಪ್ಪುಲಕ್ಕನೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಪಗಲ ಇತ್ತನು ಬಂದುಲೆ ಮೊಕಲು ಪೂರ ನಮ್ಮ ಸ್ವಾತಂತ್ರ್ಯ ತಿಕ್ಕಿ ಬಕ್ಕ ನಮ್ಮ ಲೀಡರ್ನ ಕಲಗೈಟ್ ಅಧಿಕಾರ ತಿಕ್ಕಿ ಬಕ್ಕ ಮೊಕಲು ಉನ್ನೇನು ಎಂಚ ಪುಡಪ್ಪನು ಪನ್ಪಿನ ಒಂಜಿ ವಿಚಾರನು ಒಂದು ಮಲ್ತದ ಐತ ಪ್ರಕಾರ ಈ ಜನಸಂಘ ಅವರ ಪರ್ಯಾವು ಈ RSS ಅವರ ಪರ್ಯಾವು ಒಂದು ಪೂರ ಸಂಘಟನೆ ಬುಲೆದು ಬರ್ತಂದ್ರೆ ಮೊಕಲ್ನ ಎಜೆಂಡಾ ಒಂಜೆ ದಾದ ಬಂಡ ಈ ಹಿಂದೂ ಸಂಸ್ಕೃತಿ ಪ್ರಕಾರ ಒಟ್ಟಿಗೆಯನ್ನು ಇಜಿನಿಂದಾಂಡ ಓವೆ ಒಂಜಿ ಭಾವನಾತ್ಮಕವಾದ ವಿಚಾರವನ್ನು ಬತ್ತೊಂದು ಮೊಕಲು ಓಟಿಗೆಯನ್ನು ಮೊಕಲು ಓವುಲ ಅಭಿವೃದ್ಧಿ ಪರ ಓಟಿಗೆಯನ್ನು ಸೇರಿ ಮೊಕಲು ಎಂಕಲು ತಿಬರ್ದ ಸಂಘ ಕಟ್ಟಾಯ ಬಂದು ಮೊಕಲು ಓಟಿಗೆಯನ್ನು ಸೇರಿ ತಿಬರ್ದ ಸಂಘ ಕಟ್ಟಾಯ ಇನಿ ಕಿನ್ನಿಗಳಿಗಿಲ್ಲ ಸುರತ್ಕಲ್ ಪರಿಸರಗಳ ಎಂಚ ಬಾಂಧವ್ಯ ಬುಲೆಪುಣ ಇಂಚಿನ ಬಂದು ಮೊಕಲು ಓಟಿಗೆಯನ್ನು ಸೇರಿ ಮೊಕಲು ಓಟಿಗೆಯನ್ನು ಖಾಲಿ ಅವು ಆಯನ ಅಂಗಡಿ ಅವು ವಿಮೆನ್ ಅಂಗಡಿ ಅವು ಆ ಜಾತಿಯನ ಅಂಗಡಿ ಒಂದು ಈ ಜಾತಿಯನ ಅಂಗಡಿ ಐಕ ಪೋರ್ಚಿ ನೆಕ್ಕ ಪೋರ್ಚಿ ಆ ಸಂಘಟನೆ ಪೋರ್ಚಿ ಈ ಸಂಘಟನೆ ಪೋರ್ಚಿ ಇಂಚಿನ ಪೂರ ನಮ್ಮ ಜೋಗಲೆಗೆ ವಿಷ ಬೀಜದಿಂದ ಒಂದು ಲೇರು ಇನ್ನು ಎಂಗಲೊಟ್ಟುಗಳು ಎನ್ನ ಒರಿ ಕಾಲೇಜ್ ಒಂದು ನಾಯಕ ಆಯ್ನಂಚಿನ ಒರಿ ಹುಡುಗಿ ಎನ್ನೊಟ್ಟಿಗೆ ಬತ್ತಿತ್ತೆ ಆಯ ಪನ್ಪೆ ಅಂಕಲ್ ಎಂಕ್ ಕಾಂಗ್ರೆಸ್ ಪಕ್ಷ ಬಣ್ಣ ಭಾರಿ ಇಷ್ಟ ಕಾಂಗ್ರೆಸ್ ಪಕ್ಷದ ವಿಚಾರಧಾರೆ ನಾ ಭಾರಿ ಆಲೋಚನೆ ಮಲ್ತೊಂದಿತ್ತೆ ಅವನ್ ಭಾರಿ ವಿಮರ್ಶೆ ಮಲ್ತೊಂದಿತ್ತೆ ಆಯ ಪನೊಂದಿತ್ತೆ ಹೆಂಗ್ ಭಾರಿ ಇಷ್ಟ ಆಂಡ ಎಂಕಲ ಕಾಲೇಜ್ ನಿಕುಲೇರ್ಲ ಕಾಂಗ್ರೆಸ್ ಪಕ್ಷದಾಗಲು ಬರ್ಪುಜಾರು ಪೂರ ಬಜರಂಗ ದಳದಾಗ ಲಾಕುಲು ಮುಕುಲು ಪೂರ ಬರ್ಪೇರು ನಮ್ಮ ತರೇಕ್ ಆಯ ಏರ್ನೊಟ್ಟಿಗೆ ಬೋಪೆ ಇಮೆ ಏರ್ನೊಟ್ಟಿಗೆ ಬೋಪೆ ಪನ್ಪಿನ ವಿಚಾರಣೆ ಮಾತ್ರಕ್ಕೆ ಏನು ಬೇರೆ ನಿಕುಲು ದಯ ಬರ್ಪುಜಾರು ದಯ ಪಂಡ ಮೊಗಲಿಗೆ ಸ್ಕೂಲ್ ಲೆವೆಲ್ ಡೇ ಕಾಲೇಜ್ ಲೆವೆಲ್ ಡೇ ಮೊಗಲ್ನ ಜವನೇರು ನಮ್ಮ ಬ್ರೈನ್ ವಾಶ್ ಮಲ್ತೊಂದು ಮೊಗಲು ನಮಕ್ ಇನಿ ರಾಜಕೀಯ ಮಲ್ತೊಂದು ಬಂದಿಲ್ಲ ಒಂದೇನು ಪೂರ ನಮ್ಮ ಆಲೋಚನೆ ಮಲ್ಪಡು ನಮಕ್ ಇನಿ ಬೋಡ ಇನಿ ದಾದ ನಮಕ್ ಇನಿ ಬೋಡ ಇನಿ ನಮ್ಮ ಒಣಸೆಂಚ ಮಲ್ಪುವ ನಮ್ಮ ಬಂಜಿ ಅಂಚದಿಂಜೂರು ಪನ್ಪಿನ ಒಂಜಿ ಅಗತ್ಯ ನಮ್ಮ ಮೂಲಭೂತ ಸೌಕರ್ಯ ಅಂಚ ಇಂಪ್ರೂವ್ಮೆಂಟ್ ಆಪುಂಡು ಪನ್ಪಿನ ಒಂಜಿ ಅಗತ್ಯ ಬುಡ್ನ ಬಕ್ಕ ನಂಗೆ ದಾಲ ಬರ್ಚಿ ಮೊಗಲ್ನ ಕೋಮು ದ್ವೇಷ ನಂಗೆ ದಯಾಗಿ ನಮ್ಮ ತುಲೆ ನಮ್ಮ ಒಂಜಿ 20 ವರ್ಷ ಪಿರೋಪನಗ ನಮ್ಮ ಮಾತೆಲ್ಲ ಎಂಚ ಉಗ್ಗಟ್ಟಿಡಿತ್ತ ನಮ್ಮ ಪ್ರತಿಯೊಂದು ಸಾಹೇಬರ್ನ ಬೀರ್ಗಂತ ಕೊರಂದಿತ್ತೇವೆ ಆ ಮೀನು ನಮ್ಮ ಗಜಿಪ್ ಮಲ್ ತಿನ್ನದಿತ್ತ ಬಯ್ಯಾನಗ ನಮ್ಮ ಜೋಕುಲು ಪೂರ ಒಂಜೇ ಕಡಿಟ್ ಕ್ರಿಕೆಟ್ ಗೊಬ್ಬಂದಿತ್ತೇವೆ ವಾಲಿಬಾಲ್ ಗೊಬ್ಬಂದಿತ್ತೇವೆ ಇನಿಕ್ಕೆ ನಂಗೆ ಆ ಪರಿಸ್ಥಿತಿ ತೂವಂದಿ ಲಕ್ಕ ಮಲ್ತೊಂದಿಪ್ಪನಂಚಿನ ಮಲ್ತೊಂದು ಉಪ್ಪನಕಲು ಏರಿ ಒಂದೇ ಬಿಜೆಪಿ ದಗಳು ನಮ್ಮ ಒಟ್ಟುಗಿತ್ತನಿಂದಾಂಡ ಒಂದು ಅಖಂಡ ಶಕ್ತಿ ಬಂದು ಮೊಗಲೇ ಗೊತ್ತಿದ್ದದು ನಮ್ಮ ಡಿವೈಡ್ ಅಂಡ್ ರೂಲ್ ಪ್ರಕಾರ ಮುಸ್ಲಿಮರು ಬೇತೆ ಕ್ರಿಶ್ಚಿಯನ್ರು ಬೇತೆ ಹಿಂದೂಲು ಬೇತೆ ಮೊಗಲು ನಮ್ಮನ್ನು ಡಿವೈಡ್ ಮಲ್ತಿದ್ದು ಮೊಗಲು ರಾಜಕೀಯ ಮಲ್ಪನೆ ಟ್ರೈ ಮಲ್ತೊಂದು ಬಂದಲೆ ಒಂದೇನು ಪೂರ ನಮ್ಮ ಅರ್ಥ ಮಲ್ತೋಣ ನಿಖಲು ಪೂರ ಸುಶಿಕ್ಷಿತರು ಉಳ್ಳೇರು ನಿಖಲು ಪೂರ ಎಜುಕೇಟೆಡ್ ಉಳ್ಳಾರು ನಿಖಲು ಪೂರ ಹೊರ ಆಲೋಚನೆ ಮಲ್ಪಲೆ ಮೊಗಲು ದಾದ ಸುಳ್ಳು ಬನ್ನೊಂದುಳ್ಳೇರು
ನಮ್ಮ ಪ್ರಧಾನಮಂತ್ರಿನ ಬಗ್ಗೆ ಪಾತ್ರ ಲೆವೆಲ್ಗೆ ಅನಿಜ್ಜಿ ಆಂಡಲ ಇನಿ ಅಕಲು ಮಲ್ತಿನ ತಪ್ಪುನು ನಮ್ಮ ತಪ್ಪುಂದೇ ಬಂಡ ಪಂಡ ಯಾನ್ ಏರ್ಲ ಎನ್ನ ಅಪ್ಪೆ ಮಲ್ತಿನಲ್ಲ ತಪ್ಪು ಎನ್ನ ಅಮ್ಮೇರ ಮಲ್ತಿನ ತಪ್ಪುಂದೇ ಬಂತು ಬನಂದ್ ಬರ್ಪಿನ ಅಂಚಿನ ಒಂದು ವ್ಯಕ್ತಿತ್ವ ಎನ್ನ ಅಂಜದು ಪುನಗ ಬಂದಲ್ಲ ಯಾನ್ ಪಾತ್ರ ಬಂಪೆ ನಮ್ಮ ಯಾಕಂದ್ರೆ ಸಂತೋಷ್ ಶೆಟ್ಟರ್ ಬಂಡೇರು ಮುಲ್ಪದ ಕರ್ನಾಟಕ ಸ್ಟೇಟ್ ರಾಜಕೀಯ ಮುಲ್ಪದ ರಾಜಕೀಯ ತುಂಬುಪುರ ನಮ್ಮ ಪ್ರೈಮ್ ಮಿನಿಸ್ಟರ್ ಹೊರ ಬತ್ತದ ಮಾತೆರೆಗಳು ಒಂಜಿ ಅಕಲ್ನ ಪಕ್ಷದ ಪರವಾದ ಓಟು ಪಾಡ್ಲೆ ಬಂದ ಒಂದು ಗೌರವಾನ್ವಿತವಾದ ಅಕಲು ಪೊಂದಿತ್ತೇರು ಇತ್ಯದ ನಮ್ಮ ಪ್ರಧಾನಿ ತೂಲೆ ನಮ್ಮ ಕರ್ನಾಟಕ ಸ್ಟೇಟ್ ಹೆಂಗೆ ತೆರೀನ ಮಟ್ಟ ಕಳೆದ ಆಜು ತಿಂಗಳು 50 ಸಲ ಬರ್ತಿರೋದು ಅದನ್ನ ಒಂದೇನು ಪೂರ ನಮ್ಮ ಆಲೋಚನೆ ಮಾಡ್ಬೇಡ 50 ಸಾವಿರ ಇಡೀ ಬರಿಪಿನಂಚಿನ ಅಗತ್ಯದ ಆದಂಡು ಮೂಲ ಲೀಡರ್ ನಕಲು ಇಜ್ಜಾರ ಮೂಲ ಇಡೀ ನಮ್ಮ ಸ್ಟೇಟ್ ಅಕಲೆಗೆ ನಮ್ಮ ಸಿದ್ದರಾಮಯ್ಯರಿಗೆ ಒಂದು ಪರ್ಯಾಯವಿನ ಲೀಡರ್ ಇಜ್ಜಾರ ನಮ್ಮ ಅಭಯ್ ಚಂದ್ರ ಜೈನ್ ಪರ್ಯಾಯವಿನ ಲೀಡರ್ ಈ ಕ್ಷೇತ್ರ ಇಜ್ಜಾರ ಅಕಲು ಅಲ್ತಿರ್ದು ಬರ್ತದ ಮೂಲ ರೋಡ್ ಶೋ ಮಲ್ಪಡ ಒಂದೇನು ಪೂರ ನಮ್ಮ ಆಲೋಚನೆ ಮಲ್ಪಡು ಅಕಲು ದಯಾಗ ರೋಡ್ ಶೋ ಮಲ್ಪೇರು ಬಂಡ ಅಕಲಿಗೆ ಮುಲ್ಪ ಪನರ ದಾಲ ವಿಷಯ ಇಜ್ಜಿ ದಯಪಂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಬೋಡೈನಾಥ ಅಭಿವೃದ್ಧಿ ಮಾಡ್ತಂಡು ಎಲ್ಲಿ ಎಂಕಲು ಓಟಿಗೆ ಅಂದ್ರೆ ಹಳ್ಳಿ ಪೋಂದುಲ್ಲ ಕಿಲೆಂಜೂರು ಪರಿಸರಡು ಸೂರಿಂಜ ಪರಿಸರಡು ತಿಬರ್ ಪರಿಸರಡು ತೇಲಂತಪೇಟೆ ಪರಿಸರಡು ಪೂರ ಪೋಂದುಲ್ಲ ಪ್ರತಿ ಒಂಜಿ ಕಾಂಕ್ರೀಟ್ ರಸ್ತೆ ಆತನು ಪ್ರತಿ ಒಂಜಿ ಕಡೆ ಇಟ್ಲ ನೀರದ ಪ್ರಾಬ್ಲಮ್ ಇಜ್ಜು ಓಲಾ ಒಂಜಿಗೆ ರೆಡ್ ಕಡೆಟ್ ಅಲ್ಪ ಗ್ರಾವಿಟೇಷನಲ್ ಫೋರ್ಸ್ ಪಂಡ ಎತ್ತ ತಗ್ಗದ ವಿಷಯಗಳು ಅಲ್ಲ ಆ ನೀರು ಬರಂದ ಕುಲ್ಲರೆ ಅವು ಇಜಿನಿಂದ ನಮ್ಮ ಸಂಪೂರ್ಣ ನೀರದ ವಿಷಯಗಳ ರೋಡ್ದ ವಿಷಯಗಳು ಸ್ವಾವಲಂಬಿ ಆದುಲ್ಲ ಇಂದಕ್ಕೆ ಪೂರ ಕಾರಣ ನಮ್ಮ ಹೆಚ್ಚಿನ ಶಾಸಕರಾಯನ ಅಭಯ್ ಚಂದ್ರ ಜೈನ್ ಸರ್ ಆರಾಗ ಯಾನ್ ಆರ್ನ ಪುದರ ಪಂಪಿನಡೆಲ್ಲ ಮುಟ್ಟಲ್ಲ ನಮ್ಮ ಹೆಜ್ಜೆ ದಯಪಂಡ ಆರು ಪ್ರಥಮವಾದ ಮುಲ್ಪದ ಶಾಸಕರಾನ ಎಂಕ ಒಂದು 25 ವರ್ಷ ಅದು ಉಪ್ಪು ಎಂಗ್ಲು ಫಸ್ಟ್ ಟೈಮ್ ಎಂಗ್ಲು ಯಾನ್ ಪೋಲಿಂಗ್ ಏಜೆಂಟ್ ಆದ ಆರ್ನ ಓಟುಡು ಎಂಗ್ಲು ಉತ್ತಿದ ಎಂಗ ನೆನಪುಂಡು ಅಂಜದು ಪುನಗ ಬಂದಲೆ ನಂಗೆ ಒಂಜಿ ಎಡ್ಡ ಶಾಸಕರನ್ನು ಈ ಕ್ಷೇತ್ರ ಕೊಡ್ತೇವೆ ಖಂಡಿತ ಆರು ಮಹಾನ್ ನಾಯಕರು ಪಂಡ ತಪ್ಪ ಒಂದು ಆರೇ ನಮ್ಮ ಈ ಎಲ್ಲಂಜಿ ಬರ್ಪಿನ ಚುನಾವಣೆ ನಮ್ಮ ಆರಿಗೆ ಓಟು ಪಾಡು ಈ ನರೇಂದ್ರ ಮೋದಿ ಈ ಶಾ ಈ ಯಡಿಯೂರಪ್ಪರು ಮಗಲು ಪೂರ ಒಂಜಿ ಬರ್ಪೇರು ಆಂಡ ನಂಗೆ ಅಭಯ್ ಚಂದ್ರ ಜೈನ್ ಸರ್ ನಂಗೆ ಮುಲ್ಪ ಶಾಶ್ವತವಾದ ಉಪ್ಪೇರು ಬಂದು ಯಾನ್ ಇನ್ನೊಂದುಲ್ಲ ಈ ನನದ ಚುನಾವಣೆ ಇಡ್ಲ ಬಕ್ಕೊಂಜಿ ಚುನಾವಣೆ ಇಡ್ಲ ಆರೇ ಮುಲ್ಪ ಶಾಸಕರಾದ ಮಂತ್ರಿ ಆದ ನಮ್ಮ ಈ ಕ್ಷೇತ್ರದ ಒಂಜಿ ಅಭ್ಯರ್ಥಿ ಮುಖ್ಯಮಂತ್ರಿ ಆಪಿನ ಅವಕಾಶ ನಂಕೊಂಡು ಬಂದಲೆ ಒಂದೇನು ಪೂರ ನಮ್ಮ ಆಲೋಚನೆ ಮಲ್ತದೆ ನಮ್ಮ ಅಭಯ್ ಚಂದ್ರ ಜೈನ್ ಸರ್ ನಮ್ಮ ಈ ಓಟುಡು ವಿನ್ನು ಮಲ್ತುಕೊರಡು ಅಂಚನೆ ಓವೆ ನಮ್ಮ ಪಕ್ಷದ ಕಾರ್ಯಕರ್ತರು ಪೂರ ನನ್ನ ಒಂಜಿ ಇಪ್ಪುನ ಒಂಜಿ 42 ಚಿಲ್ಲರ್ ಗಂಟೆ ಆಯ್ತು ನಮ್ಮ ಮೈ ತುಂಬ ಕಣ್ಣಾದ ಉಪ್ಪೋಡು ದ್ಯಾಪಂಡ ವಿರೋಧಿಲು ವಾ ನಮ್ಮನೆ ಇಡ್ಲ ನಮ್ಮ ವಿರುದ್ಧ ಹಗಲು ಬೋಡೈಲಂಚಿನ ಕೆಲವು ಅಸ್ತ್ರಗಳು ಪ್ರಯೋಗ ಮಲ್ಪೇರು ದಯಪಂಡ ಕೆಲವು ಓಟನ್ನು ಖರೀದಿ ಮಲ್ಪೇರು ಯಾವು ಇಂಚಿನ ಪೂರ ನಮ್ಮ ಅವೇನು ತೂಂದು ಅಂಚನೆ ಪ್ರತಿ ಒಂಜಿ ಬೂತ್ ಉಡ್ಲ ನಮ್ಮ ಆ ಬೂತ್ ಮಟ್ಟದ ಏರ್ ಕಾರ್ಯಕರ್ತರು ಉಳ್ಳೇರು ಅಕಲು ಪೂರ ಫುಲ್ಲು ಅಕಲ್ನ ಕಣ್ಣು ಕಿಬಿ ಪೂರ ಕರೆಕ್ಟ್ ಆದ ಅವೇನು ಆಲೋಚನೆ ಮಲ್ತೊಂದು ಅಕಲು ಮಲ್ಪನ ಹೂವೇ ಒಂಜಿ ಡೋಂಗಿ ದಗಲ್ಬಾಜಿ ಅವೇನು ಪೂರ ನಮ್ಮ ಸಂಪೂರ್ಣವಾದ ವಿರೋಧಿಸಾದ ನಮ್ಮ ಎಲ್ಲಂಜಿನ ಓಟುಡು ನಮ್ಮ ಆರ್ಯನ್ ಗೆಂದಾದ ಕೊರಡು ಕಾಂಗ್ರೆಸ್ ಪಕ್ಷನ ಗೆಂದಾದ ಕೊರಡು ಸಿದ್ದರಾಮಯ್ಯರಂಚಿನ ಒಂಜಿ ಹಿಂದುಳಿದ ವರ್ಗ ಲೀಡರ್ ನನೋರ ಮುಖ್ಯಮಂತ್ರಿ ಆವಡು ಬಂದು ಆಶಿಸ ಒಂದು ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಸಲ್ಮೇಲು ರವಿ ಪೂಜಾರಿ ಅವರಿಗೆ ಇನ್ನು ಕ್ಷೇತ್ರದ ಮಲ್ಲ ಶಕ್ತಿಯಾಯನ ಕಟೀಲ ಅಪ್ಪೆ ದುರ್ಗಾ ಪರಮೇಶ್ವರನ ಪಾದಪತ್ತಂದು ವೇದಿಕೆಡು ಮುಲ್ಕಿ ಮೂಡುಬಿದ್ದ ಕ್ಷೇತ್ರದ ಇತಿಹಾಸದ ಪುಟకు ಸೇರಿನಂಚಿನ ಇತಿಹಾಸ ನಿರ್ಮಾಣ ಮಾಡಿದಂಚಿನ ವ್ಯಕ್ತಿ ಸತತ 4 ಸರ್ತಿ ಈ ಕ್ಷೇತ್ರದ ಏರ್ಲ ಗೆದ್ದ ದಿನ ಕಲುಜಿ 5ನೇ ಸರ್ತಿ ಗೆದ್ದು ಈ ಭಾವಗಳು ಪುನರಪಿ ಇತಿಹಾಸ ನಿರ್ಮಾಣ ಪುಣಂಚಿನ ಈಗಲ ಕ್ಷೇತ್ರದ ಅಭಿವೃದ್ಧಿದ ರೂವಾರಿ ಜನಪ್ರಿಯ ಶಾಸಕರು ಭ್ರಷ್ಟಾಚಾರ ರಹಿತ ಕಳಂಕ ರಹಿತ ಮಾತಿರನ ಏಕ ಪಕ್ತಿಡು ಗೊಂಪಿನಂಚಿನ ವ್ಯಕ್ತಿ ಮಾತಾ ಜಾತಿ ಧರ್ಮ ಮಾತಿರನ ಪ್ರೀತಿ ಮಲ್ಪುಣಂಚಿನ ವ್ಯಕ್ತಿ ಈ ಕ್ಷೇತ್ರದ ಈಗಲ ನೆಚ್ಚಿನ ಅಭ್ಯರ್ಥಿ ಶ್ರೀ ಅಭಯ್ ಚಂದ್ರ ಜೈನ್ ಈ ಕಾರ್ಯಕ್ರಮ ಉಡಂಡೆಯನ್ನು ಸ್ವಾಗತದ ದೊಡ್ಡಡು ಬರ್ಪಿನ ಚುನಾವಣೆ ಎಲ್ಲ ಕ್ಷೇತ್ರದ ಮತದಾರರ ಬಂಧುಗಳ ವಿನಂತಿ ಇದೆ ನಮಕ್ ರಾಜ್ಯದ ರಾಜಕಾರಣಪ್ಪು ದೇಶದ ರಾಜಕಾರಣಪ್ಪು ಅಂಡ ಸುರುಕು ನಮ್ಮ ಇಲ್ಲು ಅಭಿವೃದ್ಧಿ ಅಂಡ ನಮ್ಮ ಇಲ್ಲದಕ್ಕಳು ಬುಳಿಯರಿಂದಂಡ ನಮ್ಮ ಇಲ್ಲದಕ್ಕಳು ಶಕ್ತಿವಂತರಾದಿತ್ತದ ಇಲ್ಲದಕ್ಕಳು ವಿದ್ಯಾವಂತರಾದಿತ್ತದಂಡ ಗ್ರಾಮ ರಾಜ್ಯ ದೇಶ ಅವೇ ರೀತಿ ಇಲ್ಲಿ ಮುಲ್ಕಿ ಮೂಡುಬಿದ ಕ್ಷೇತ್ರ ಅಭಿವೃದ್ಧಿ ಆದದ್ದನ್ನ ಮುಲ್ಕಿ ಮೂಡುಬಿದ ಜನಗಳು ಮೂಲಭೂತ ಸೌಕರ್ಯವನ್ನು ಪಡೆದಿದ್ದಾರನ್ನ ಮುಲ್ಕಿ ಮೂಡುಬಿದ್ರದ ಜನಗಳು ಒಂದು ಸ್ವಾಭಿಮಾನಡು ಬದುಕೋದಿಲ್ಲಂಡ ಮೂಡುಬಿದಿರದ ಜನಗಳು ತನ್ನ ಸ್ವಂತ ಸೂರ್ಯುಡು ಬತ್ತೊಂದಿಲ್ಲಂಡ ಮೂಡುಬಿದಿರ ಜನಗಳು ಒಂದು ಎಡ್ಡೆ ರಸ್ತೆಡು ಹೋಗೋದಿಲ್ಲಂಡ ಮೂಡುಬಿದಿರದ ಜನಗಳು ಮಾತಿರನ ಪ್ರೀತಿ ಮಲ್ಪಣಂಚಿನ ಸೌಹಾರ್ದಯುತವಾದ ಬದುಕುನಂಚಿನ ವೇದಿಕೆಯನ್ನು ಕಲ್ಪಿಸೋದು ಕೊಡ್ತಿರಂಡ ಶ್ರೀ ಕೆ ಅಭಯ್ ಚಂದ್ರ ಜೈನ್ ಯಾನಿಲ್ಲಿ ದಯಪಂಡ ರಾಜಕೀಯ ವ್ಯವಸ್ಥೆ ಇಲ್ಲಿ ನಮ್ಮ ಮಾತಿರಲು ತಗೋದಿಲ್ಲ
ರಾತ್ರಿ ಪುಳ್ಳ ಒಡ್ಡ ಒಂದು ವರ್ಷ 5 ವರ್ಷ ರಾಜಕೀಯ ವ್ಯಕ್ತಿ ಒಂದು MLA ಅದು ಬತ್ತೆ ಆಯ್ಕೆ ಅದು ಬತ್ತೆ ಅನ್ನಂಡ ಆಯನ ಈ ಕಾಂದಾನ ಪೂರ್ವಜರಿಗೆ ಮುಟ್ಟ ಮಂದು ಬಣ್ಣ ಅಂಚಿನ ಆಸ್ತಿ ಸಂಪತ್ತು ವೈಭವಿತ ಜೀವನಗೂ ಮಾತಿರಲ ಉಳ್ಳೆ ರಾಜಕೀಯ ವ್ಯವಸ್ಥೆ ಹಿಡಿದುಪ್ಪ ಇಲ್ಲಿ ಕರ್ನಾಟಕದ 224 ರಾಜಕೀಯ ಶಾಸಕರಾದಪ್ಪು ಅಕಲ್ನ ನಡುಟು ಒಂಜಿ ಐನು ತನ್ನ ಸಾಧಾರಣ 25 ವರ್ಷ ರಾಜಕೀಯ ಜೀವನಡು ಒಂಜಿ ಕಪ್ಪು ಚುಕ್ಕೆದಾಗ್ತೆ ಒಂಜಿ ಸಾದಾ ಸೀದಾ ಕಾಂಗ್ರೆಸ್ನ ಕಾರ್ಯಕರ್ತೆ ಅದು ಕಾಂಗ್ರೆಸ್ ಪಕ್ಷದ ತನ್ನ ಜೀವಾಳ ಅದು ಕಾಂಗ್ರೆಸ್ ಪಕ್ಷದ ಆರ್ನ ಮೈಟ್ ಪರಪುಣಂಜ ರಕ್ತದ ಕಣ ಕಣಟ್ಲ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಅಳವಡಿಸದ ಬೈದಿನಂಚದ ವ್ಯಕ್ತಿ ಪುಟ್ಟನಾಗ ಅಗರ್ಭ ಶ್ರೀಮಂತರೇ ಅದು ಬದುಕದ ಬತ್ತಿರನಂಡಲ ತನ್ನ ವಿದ್ಯಾವಂತ ಬದಿ ಜೀವನ ಅಗರ್ಭ ಶ್ರೀಮಂತಿಗೆದ ಜೀವನ ಅಳವಡಿಸೋದು ಬತ್ತಿರನಂಡ ರಾಜಕೀಯ ಜೀವನಗೂ ಕಾರದೀನ ಹಿಡಿದಿಂಚಿ ಎಲ್ಲ ಭಾಗದ ಜನಗಳ ನಡು ಒಂದು ಸರಳ ಸಜ್ಜನಿಕೆದ ವ್ಯಕ್ತಿ ಬಡ ಜನಗಳನ್ನ ಕಷ್ಟ ಕಾರ್ಪಣ್ಯ ಕಳ್ಳೀರು ಒರೆಸುವಂಚಿನ ದೇವ ವಾಕ್ಯಡು ಇಲ್ಲಿ ಈ ಕ್ಷೇತ್ರಡು ಸತತ 25 ವರ್ಷ ತನ್ನ ಅಭಿವೃದ್ಧಿಯ ಮೂಲ ಮಂತ್ರ ಬಂದು ಬೈದಿನಂಚಿನ ವ್ಯಕ್ತಿ ಶ್ರೀ ಕೆ ಅಭಯಚಂದ್ರ ಜೈನ್ ಯಾನಿಗಳ ಜಾಸ್ತಿ ಪಾತ್ಯರುಜಿ ಪ್ರತಿವರೆಲ್ಲ ಪ್ರಜ್ಞಾವಂತರ ಮುಲ್ಕಿ ಮೂಡಿಬಿದ್ದ ಜನತೆ ಪ್ರತಿ ಒಂದು ಜಾತಿ ಧರ್ಮದ ಜನಕ್ಕುಲ್ಲ ದಾದನ ತೂವದಲ್ಲಿ ಬಂದು 25 ವರ್ಷ ಅಂತೆಗಳ ಬುದ್ಧಿವಂತರು ಉಪನಂಚಿನ ಸಮಾಜ ಇಲ್ಲಿ ಕ್ರಿಶ್ಚಿಯನ್ ಆದಪ್ಪು ಮುಸ್ಲಿಂ ಆದಪ್ಪು ಹಿಂದುಲ ಆದಪ್ಪು ದಲಿತರಾದಪ್ಪು ಪರಿಶಿಷ್ಟ ವರ್ಗ ಆದಪ್ಪು ಕಟ್ಟ ಕಡತ ವ್ಯಕ್ತಿ ಆದಪ್ಪು ಇಲ್ಲಿ ಪ್ರತಿ ಓರಿಯನಲ್ಲ ಕಷ್ಟನು ಅರಿತೋದಿನಂಚಿನ ವ್ಯಕ್ತಿ ಇಲ್ಲಿ ನನದ ಜೀವನಡು ನಮ್ಮ ನನದ ಜೋಕುಲು ನನದ ಪೀಳಿಗೆ ಎಡ್ಡ ರೀತಿ ಸುಭಿಕ್ಷೆಯ ಬದುಕೊಡೋದಂಡ ಈ ಮುಲ್ಕಿ ಮೂಡುಬಿದ್ರ ಕ್ಷೇತ್ರ ನನವರ ಶಾಂತಿಯುತವಾದ 1000 ವರ್ಷ ಬದುಕೊಡೋದಂಡ ಈ ಮುಲ್ಕಿ ಮೂಡುಬಿದ್ರ ಕ್ಷೇತ್ರ ಇತಿಹಾಸ ಪುರಟು ಏಪಮುಟ್ಟ ಸೂರ್ಯ ಚಂದ್ರ ಸಾಕ್ಷಿ ಅದುಪ್ಪೇರ ಅದ ಮುಟ್ಟ ಈ ಕ್ಷೇತ್ರ ಶಾಂತಿ ಅದು ಪ್ರೀತಿದ ದೋತಿಕವಾದ ಒರಿಯೋಳದಂಡ ಬರ್ಪಿನ 12ನೇ ತಾರೀಕು ಬರ್ಪಿನ ಚುನಾವಣೆ ಸತತ 5ನೇ ಸರ್ತಿ ಶ್ರೀ ಕೆ ಅಭಯಚಂದ್ರ ಜೈನ್ ಗೆಲ್ಲವನಂತಿನ ಪ್ರತಿಜ್ಞೆ ನಮ್ಮ ಮಲ್ಪಡು ಪ್ರತಿಜ್ಞೆ ಜಯ ಮಲ್ಪಡು ಬಲ್ಪೆ ಬಂಡ ಇಲ್ಲಿ ಪ್ರತಿ ಒರಿಯನ್ನ ಏಕತ್ರ ಕೊಣಪೊಪ್ಪಿನಂಚಿನ ಇಲ್ಲಿ ಬಿಜೆಪಿದ ಸರ್ಕಾರ ಬಿಜೆಪಿದ ನಾಯಕರ ನಕುಲಾದ ಪ್ರತಿ ಒಂದು ಹೆಜ್ಜೆ ಸುಳ್ಳು ಪಂಪಿನಂಚಿನ ಪ್ರತಿ ಒಂದು ವಿಚಾರಗಳ ಅಪಪ್ರಚಾರ ಮಲ್ಪಿ ದಯ ಪಂಪೆ ಬಂಡ ಇಲ್ಲಿ ನಡಪುನಂಚಿನ ಚುನಾವಣೆ ಧರ್ಮವಕ್ಕ ಅಧರ್ಮದ ನಡುಪುನಂಚಿನ ಚುನಾವಣೆ ಇಲ್ಲಿ ನಮ್ಮ ತೂಪ ಇಲ್ಲಿ ಬಿಜೆಪಿದ ಪ್ರಣಾಳಿಕೆ ನಡುಪುಡು ಸಮಗ್ರ ಮೂಡುಬಿದ್ರಿಯ ಅಭಿವೃದ್ಧಿಗೆ ಬಿಜೆಪಿ ಶಾಸಕರಿಗೆ ಆಯ್ಕೆ ಮಲ್ಪಡು ಪಂಪೇರು ದಾದಂಡನ್ನ ಸಮಗ್ರವಾದ ಅಭಿವೃದ್ಧಿ ಮಲ್ಪರೆ ಸ್ವಲ್ಪ 40% ಈ ಭಾಗದ ಕೆಲಸ ಆತ 25 ವರ್ಷ ಅಭಯಚಂದ್ರ ಜೈನ್ ಮಲ್ಪದಿನ ಆಡು ಮಟ್ಟದ ಸೊಪ್ಪು ಇಲ್ಲ ಅಭಯಚಂದ್ರ ಜೈನ್ ಕಾರ್ಯ ಕೈಯಾಡಿಸಿದ ಕ್ಷೇತ್ರ ಇಲ್ಲ ಪಂಪಿನ ಈ ಮುಲ್ಕಿ ಮೂಡುಬಿದ್ರ ಕ್ಷೇತ್ರ ದಾದೊಂಡಾಗಲೇ ಅಭಿವೃದ್ಧಿ ಮಲ್ಪರೆ ಅಗ್ನಿಶಾಮಕ ಠಾಣೆ ಹಿಡಿದು ಪತ್ತಿನ ಮುಲ್ಕಿ ಮೂಲಭೂತ ಸೌಲಭ್ಯದ ಪತ್ತಿನ ನಾಡ ಕಚೇರಿ ಹಿಡಿದು ಪತ್ತಿನ ತಹಸೀಲ್ದಾರ್ ವಿಶೇಷ ತಹಸೀಲ್ದಾರ್ ಹಿಡಿದು ಪತ್ತಿನ ಬಹುಗ್ರಾಮ ಕುಡಿಯುವ ಯೋಜನೆ ಹಿಡಿದು ಪತ್ತಿನ ಸಂಪರ್ಕ ಸೇತುವೆ ಹಿಡಿದು ಪತ್ತಿನ ಸಂಪರ್ಕ ರಸ್ತೆ ಹಿಡಿದು ಪತ್ತಿನ ಗ್ರಾಮ ಕೊಂಡಿ ಆದುಪುಣ ರಸ್ತೆ ಆದುಪು ಪ್ರತಿಯೊಂದು ಹಕ್ಕುಪತ್ರ ಆದುಪು ಪ್ರತಿ ರೇಷನ್ ಕಾರ್ಡ್ ಆದುಪು ವಿದ್ಯುತ್ ಯೋಜನೆದ ಬಗ್ಗೆ ಆದುಪು ಏತ ನೀರಾವರಿದ ಬಗ್ಗೆ ಆದುಪು ಪ್ರತಿಯೊಂದು ಯೋಜನೆಲ್ಲ ಸಂಪೂರ್ಣವಾದ ಕಾರ್ಯಗತ ಮಂದಿನಂಚಿನ ವ್ಯಕ್ತಿ ಶ್ರೀ ಕೆ ಅಭಯಚಂದ್ರ ಜೈನ್ ಜನಗಳು ನಮ್ಮ ಅರ್ಥ ಮಾತನಾಡಿ ಇಲ್ಲಿ ಸ್ವಲ್ಪ 40% ಅಭಿವೃದ್ಧಿ ಕೆಲಸ ಆತ ಸ್ವಲ್ಪ 40% ಇದ್ದ ಕಾರ್ಯಗತವಾದ ಒಂದು ಕೆಲಸ 10% ಕೆಲಸ ಬಾಕಿ ಒಪ್ಪು ನಮ್ಮ ಮಂದಿನಂಚಿನ ಕೆಲಸ ಕುಡೋರ ನಮ್ಮ ಅಭಯಚಂದ್ರ ಜೈನ್ ಕೆಲಸ ಕಾಯ್ತು ಉದ್ಘಾಟನೆ ಮಲ್ಪಡೋದಲ್ಲ ಇಲ್ಲಿ ನಮ್ಮ ಪ್ರತಿಜ್ಞೆ ಮಲ್ಪಡು ಈ ಬಾರಿ ಪ್ರಚಂಡ ಬಹುಮತಡು ಅಭಯಚಂದ್ರ ಜೈನ್ ಗೆಲ್ದಾದು ಕೊರಡು ಪ್ರತಿಯೊಂದು ಕಾರ್ಯಕರ್ತೆ ಅಲ್ಲ 42 ಗಂಟೆ ರವಿ ಪೂಜಾರಿ ಸೂರ್ಯ ಪಂಡ್ಲಂಚ ಕನ್ನಡ ಕಲ್ನಾದ್ ಕೆಬಿಟ್ ಕೆಬಿಯಾದ್ ನಮ್ಮ ಮೇಡು ಪರಪಿನಂದ ನೇತರು ಅವು ಕಾಂಗ್ರೆಸ್ ತಂದಾಂಡ ನಮ್ಮ ಸಕ್ರಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಂದಾಂಡ ನಂಗೆ ಕಾಂಗ್ರೆಸ್ ಪಕ್ಷದ ಋಣ ಇತ್ತಂದಾಂಡ ಕಾಂಗ್ರೆಸ್ ಪಕ್ಷ ನಂಗೆ ಸಹಾಯ ಮಾಡ್ತಾನಂದ ಕಾಂಗ್ರೆಸ್ ಪಕ್ಷ ನಮ್ಮ ಜೋಕ್ಲಿಗೆ ಉದ್ಯೋಗ ಕೊಡ್ತಾನಂದ ಕಾಂಗ್ರೆಸ್ ಪಕ್ಷ ನಂಗೆ ಕುಳ್ಳು ರಚಿಲ ಇಲ್ಲು ಕೊಡ್ತಾನಂದ ಕಾಂಗ್ರೆಸ್ ನಂಗೆ ಜೀವನ ಮಲ್ಪಡಂಚಿಲ್ಲ ಭೂಮಿ ಕೊಡ್ತಾನಂದ ನಮ್ಮ ಊರಿಯ ಪ್ರತಿಯೊಬ್ಬರ ಪ್ರತಿಜ್ಞೆ ಮಲ್ಪಡು ಇಲ್ಲಿ ಹಿಡಿದಿಂಚಿ ಪ್ರತಿ ಊರಿನ ಎಲ್ಲ 16ನೇ ತಾರೀಕು ಓಟು ಕದ್ದು ಪಾಡ್ದು ಪ್ರತಿ ಒಂದು ಕಾರ್ಯಕರ್ತೆ ಇಲ್ಲ ಶಾಂತ ರೀತಿರು ಸೌಹಾರ್ದ ರೀತಿರು ಅಭಯಚಂದ್ರ ಜೈನ್ ಮಾಡಿದಂತೆ ಧ್ಯೇಯ ವಾಕ್ಯ ಇಲ್ಲಿ ನಮ್ಮ ಎಲ್ಲ ಅಭಯಚಂದ್ರ ಜೈನರಿಗೆ ಓಟ್ ಮಾಡ್ಬಾರ್ದು ಕಾಂಗ್ರೆಸ್ ಪಕ್ಷದ 5ನೇ ಬಾರಿ ಶಾಸಕರಾದ ಕರ್ನಾಟಕ ಮುಲ್ಕಿ ಮೂಡುಬಿದ್ರ ಕ್ಷೇತ್ರ ಈ ಕರ್ನಾಟಕ ರಾಜ್ಯಡು ಸಿದ್ದರಾಮಯ್ಯ ಕುಡೋರ ಮುಖ್ಯಮಂತ್ರಿ ಆದ ಅಧಿಕಾರ ಸ್ವೀಕಾರ ಮಲ್ಪುನಂಚಿನ ರಣಕಾಳೆಯ ಮುಲ್ಕಿ ಮೂಡುಬಿದ್ರ ಕ್ಷೇತ್ರ ನಾವು ಆಚರಣೆ ಊರ್ಪಡುವುದಕ್ಕೆ ವಿನಂತಿ ಬಂದದ್ದು ಇಲ್ಲಿ ಈ ಕಾರ್ಯಕ್ರಮ ಸದಾ ನೆಂಗಲು ಬಂದಿನ ಚಪ್ಪ ಸಮಯ ಬರ್ತದೆ ಈ ಭಾಗಡು ನೀಗಲು ಈ ಕಾರ್ಯಕ್ರಮ ಯಶಸ್ವಿ ಮಲ್ಪರ ಸೇರಿದ ಮಾತ್ರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಹಿರಿಯ ನಾಯಕರನ್ನಾಗಲಿಕ್ಕೆ ಮುಂಚೂಣಿ ಘಟಕದ ಅಧ್ಯಕ್ಷರನ್ನಾಗಲಿಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನಾಗಲಿಕ್ಕೆ ಪತ್ರಿಕಾ ಮಾಧ್ಯಮದಾಗಲಿಕ್ಕೆ ಸೌಂಡ್ ಸಿಸ್ಟಮ್ದಾಗಲಿಕ್ಕೆ ಎಡ್ಡ ರೀತಿಯ ಶಿಸ್ತುದ ವ್ಯವಸ್ಥೆ ಬಂದು ಪೊಲೀಸ್ ಠಾಣೆದಾಗಲಿ ಪ್ರತಿಯೊಬ್ಬರಿಗೆ ಧನ್ಯವಾದ ಕೊರೊಂದು ಈ ಕ್ಷೇತ್ರ ಈ ವೇದಿಕೆ ಡಪ್ಪನ ಮಾತ್ರ ಈಗ ಕ್ಷೇತ್ರದ ಶಾಸಕರು ಮೂರು ಸೇರಿದ ಮಾತ್ರ ಕಾಂಗ್ರೆಸ್ ಹಿರಿಯ ನಾಯಕರಿಗೆ ಮಹಿಳಾ ಅಧ್ಯಕ್ಷರನ್ನಾಗಲಿಕ್ಕೆ ಕೆಪಿಸಿ ಸದಸ್ಯರನ್ನಾಗಲಿಕ್ಕೆ ಮುಂಚೂಣಿ ಘಟಕದ ಅಧ್ಯಕ್ಷರನ್ನಾಗಲಿ ವಿಜಯ ಪಾತ್ರ ಧನ್ಯವಾದ ಕೊರೊಂದು ಈ ಕಾರ್ಯಕ್ರಮ ಮುಕ್ತಾಯ ಬಂದದಲ್ಲ. ಜೈ ಕರ್ನಾಟಕ.
ಸೂರ್ಯಚಂದ್ರ ಎಲ್ಲಿವರೆಗೆ ಇರುವುದು ಅಷ್ಟೇ ಸತ್ಯವು ಹಾಗೂ ನಮ್ಮ ಅಭಯಚಂದ್ರು ಗೆಲ್ಲುವುದು ಅಷ್ಟೇ ಸತ್ಯ ಹಾಗೂ ನಮ್ಮ ಲಿಂಗಪ್ಪ ಕಾಡಿನ ಬಿಜೆಪಿ ಕಾಲೋನಿಯಲ್ಲಿ ನಮಗೆ ಗ್ರಂಥಾಲಯ ಹಾಗೂ ಉದ್ಯಾನವನ ಹಾಗೂ ಹೈಮಂಡ್ ಸ್ಲೈಸ್ ಲೈಟು ಹಾಗೂ ಟೆನ್ನಿಸ್ ಗ್ರೌಂಡು ಹಾಗೂ ಒಳಚರಂಡಿ ಹಾಗೂ ಮತ್ತು ಕೆಲವು ರೋಡ್ಗಳನ್ನು ಒಳ್ಳೆಯ ರೀತಿಯಾಗಿ ಮಾಡಿಕೊಟ್ಟಂಥ ಶ್ರೀ ಅಭಯಚಂದ್ರ ಎಂದಿಗೂ ಮರೆಯೋದಿಲ್ಲ. ನಾವು ಅವರನ್ನೇ ನಾವು ಗೆಲ್ಲಿಸ್ತೇವೆಂದು ನಾವು ಇಷ್ಟಪಡ್ತೇವೆ. ಅಶೋಕ್ ಎಚ್ ಪೂಜಾರಿಯನ್ನು ಮುಲ್ಕಿನಗರ ಪಂಚಾಯತ್ ಮೆಂಬರ್ ಅಭಯರು ನಮಗೆ 4 ಸರಿ ವಿನ್ ಆಯ್ತಾರು. 5ನೇ ಸರಿಲ 6 ಬಹುಮತದ ವಿನ್ ಆಪ್ಯಾರು. ದಾಯ ಬನ್ನಾಗ ಮುಲ್ದು ನಮ್ಮ SC/ST ಪಂಡಡೆ ನಮ್ಮ ಇಡೇಗೆ 5 ಲಕ್ಷ ಮಟ್ಟ ಅನುದಾನ ಕೊಡ್ತಾರೆ. ಬಕ ಅವು ತಂದೆ 14 ಕೋಟಿ ರೂಪಾಯಿ ನೀರದ ವ್ಯವಸ್ಥೆ ಆಯ್ತು ಮುಲ್ಕಿನಗರ ಪಂಚಾಯತಿಗೆ. ಬಕ ನಮ್ಮ ಬಿಜಾಪುರ ಬತ್ತಿ ಈ ವರ್ಷ ನಮ್ಮ ಮೂಲ ಫಸ್ಟ್ ಬಂದಾಗ ನಮಗೆ ಶಾಲೆದಾಲ ಆತು ಒಂದಿತ್ತೀಜಿ ಇತ್ತೆ ಶಾಲೆಗಳ ಆತು ಮಲ್ಲ ಒಂದು ಮಲ್ತು ಕೊಡ್ತಾರೆ. ಹೈಸ್ಕೂಲ್ ಅವಡು ಕುಡಂಜಿ ಮಲ್ಲ ಬಿಲ್ಡಿಂಗ್ದ ವ್ಯವಸ್ಥೆ ಮಲ್ತು ಕೊಡ್ತಾರೆ. ಬಕ ನಮಗೆ ಡಾಕ್ಟರ್ ಬಾಬು ಜಗಜೀವನರಾವ್ ಲೈಬ್ರರಿ ಅವು ಆತನು, ಡಾಕ್ಟರ್ ಬಾಬು ಜಗಜೀವನರಾವ್ ಗ್ರಂಥಾಲಯ ಆತನು, ಬಕ ಉದ್ಯಾನವನ ಆತನು, ಬಕ ಉಲೈ ಚರಂಡಿ ಆವಡು ಕುಡಂಜಿ CC ರೋಡ್ ಆವಡು ಪೂರ ಒಂಜಿ ಅಭಿವೃದ್ಧಿ ಆತನು. ಆರು ಕುಡಲ ಬಹುಮತಾಡು ಇನ್ನು ಆಪ್ಯಾರು. ಐದು ತುಂಬ ಜಗೀಶ್ ಅಧಿಕಾರಿ ಪಂತ್ಯಾರು ಗೆಲ್ಲೋ ಕುದುರೆ ಬಿಡ್ದು ಕತ್ತೆ ಕೊಟ್ಟಿದ್ದಾರಂದು ಅವು ಸತ್ಯನೇ. ಈ ಸರಿಲ ಅಭಯರು ಕುಡಲ ವಿನ್ ಆದ ಬಹುಮತಾಡು ವಿನ್ ಆಪ್ಯಾರಂದೇ ಅನ್ಕೊಂಡೆ.